ಹಾಯ್ ಹಲೋ ನಮಸ್ಕಾರ. ಜನಧ್ವನಿಯ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಗೌಡ್ ಅವರು. ಸೊ ಇವತ್ತು ರಾಷ್ಟ್ರೀಯ ಸಾರ್ವಜನಿಕ ದಂತವೈದ್ಯ ದಿನಾಚರಣೆ. ಸೊ ಸ್ಪೆಷಲಿ ಹಲವರಿಗೆ ಈ ವಿಚಾರದ ಕುರಿತಾಗಿ ಕ್ಯೂರಿಯಾಸಿಟಿಗಳಿರ್ಬೋದು, ಏನು ಈ ಕಾರ್ಯಕ್ರಮ, ಏನು ವಿಚಾರಗಳಿದೆ ಅಂತ ಹೇಳಿ. ಮನುಷ್ಯನ ಜೀವನದಲ್ಲಿ ಪ್ರಮುಖವಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಅದು ನಗು. ಆ ನಗು ಮೂಡೋದಕ್ಕೆ ಮುಖದಲ್ಲಿ ಪ್ರಮುಖವಾಗಿ ಕಾರ್ಯಾಚರಿಸುವಂಥ ಒಂದು ಅಂಗ ಅಂತ ಹೇಳಿದ್ರೆ ಅದು ಬಾಯಿ ಅಥವಾ ಹಲ್ಲು, ಈ ಥರ ನಾವು ವ್ಯಾಖ್ಯಾನವನ್ನು ನೀಡ್ತಾ ಹೋಗ್ತೀವಿ. ಅಂಥ ನಗು ಸುಂದರವಾಗಿ ಮೂಡಬೇಕು ಅಂತ ಆದರೆ ನಮ್ಮ ಆರೋಗ್ಯನೂ, ನಮ್ಮ ಬಾಯಿ ಹಾಗೇನೆ ಹಲ್ಲು ಆರೋಗ್ಯವಂತವಾಗಿರಬೇಕು. ಸೊ ಇವತ್ತು ದಂತವೈದ್ಯರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಸೊ ನಿಮ್ಮ ಬಾಯಿಯ ಮತ್ತು ಹಲ್ಲಿನ ಸಮಸ್ಯೆಗಳೇನಿದೆ ಅದಕ್ಕೆಲ್ಲದಕ್ಕೂ ಕೂಡ ಅವರು ನೇರವಾಗಿ ಉತ್ತರವನ್ನು ನೀಡುವಂಥ ಜೊತೆಗೆ ನಿಮಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ನಮ್ಮ ಜೊತೆಗೆ ಇರುವಂತಹ ಅತಿಥಿಗಳನ್ನು ಮೊದಲಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಇವತ್ತು ನಮ್ಮ ಜೊತೆ AG ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನ ಈ ಒಂದು ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಪೂಜಾ ಜೆ ಶೆಟ್ಟಿ ಹಾಗೆಯೇ ಡಾಕ್ಟರ್ ಮೇಘ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಆ್ಯಂಡ್ ಇವತ್ತು ರಾಷ್ಟ್ರೀಯ ದಂತವೈದ್ಯ ದಿನಾಚರಣೆ. ಪ್ರಮುಖವಾಗಿ ಡೆಂಟಿಸ್ಟ್ಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹೆದರ್ತಾರೆ ಮಕ್ಕಳಿಂದ ಹಿಡಿದು ಏಜ್ ಪರ್ಸನ್ ತನಗೂ ಕೂಡ ಹೆದರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಹಲ್ಲು ನೋವಾದಂಥ ಸಂದರ್ಭದಲ್ಲೂ ಕೂಡ ನಾವು ಏನು ಕ್ಲಿನಿಕ್ಕಿಗೆ ಅಥವಾ ಹಾಸ್ಪಿಟಲ್ಗೆ ಭೇಟಿ ನೀಡ್ತೇವೆ, ಆ ಸಂದರ್ಭದಲ್ಲಿ ಅವ್ರು ಬಳಸುವಂತಹ ಸಣ್ಣ ಪುಟ್ಟ ಉಪಕರಣ ಏನಿದೆ ಅದರಿಂದಲೇ ಜನ ತುಂಬಾನೇ ಹೆದರ್ತಾರೆ. ಬಟ್ ಇವತ್ತು ರಾಷ್ಟ್ರೀಯ ದಂತವೈದ್ಯ ದಿನಾಚರಣೆ ಆಗಿರೋದ್ರಿಂದ ಪ್ರಮುಖವಾಗಿ ಡೆಂಟಿಸ್ಟ್ಗಳ ಪಾತ್ರ ಏನು ಅಂತ ಹೇಳಿ ಈ ಒಂದು ದಿನಾಚರಣೆ ಆ್ಯಂಡ್ ಓವರ್ ಆಲ್ ಆಗಿ ನೋಡ್ತಾರೆ. ಬೇಸಿಕಲಿ ಇವತ್ತು ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಡೇ ಅಂತ ಹೇಳಿ, ಸೊ ಇದು ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅನ್ನು ಆಚರಿಸುವಂತಹ ದಿನಾಚರಣೆ. ನಮ್ಮ ಬಾಯಿಯಲ್ಲಿ ಬರುವಂತಹ ತೊಂದರೆಗಳು ಹೆಚ್ಚಿನದ್ದು ಇದು ದೀರ್ಘಕಾಲಿಕ ತೊಂದರೆಗಳು. ಸೊ ಹೆಚ್ಚಾಗಿ ಏನ್ ಮಾಡ್ತೇವೆ, ಮಾಡುವಂತಹ ಕಾರ್ಯಕ್ರಮಗಳು, ಅದನ್ನು ಗುಣ ಮಾಡುವಂತಹ ಕಾರ್ಯಕ್ರಮಗಳು ಸಾಲದು, ಅದನ್ನು ತಡೆಗಟ್ಟುವಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗಿರಬೇಕು. ಇಂತಹ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಂತಹ ಕಾರ್ಯವನ್ನು ಈ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ನವರು ಮಾಡ್ತಾರೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ನವ್ರು ಏನ್ ಮಾಡ್ತಾರಂದ್ರೆ ಈ ವ್ಯಕ್ತಿಯನ್ನು ಇಂಡಿವಿಜುವಲ್ ಆಗಿ ಟ್ರೀಟ್ ಮಾಡೋದಿಲ್ಲ, ಅದನ್ನು ಮಾತ್ರ ಗುಣಪಡಿಸುವುದು ಮಾತ್ರವಲ್ಲ ಅವರ ಕೆಲಸ. ಈ ಸಮಾಜದಲ್ಲಿ ಇರುವಂತಹ ಬಾಯಿಯಲ್ಲಿ ಆಗುವಂತಹ ತೊಂದರೆಗಳಿಗೂ ಕೂಡ ಅವರು ಸ್ಪಂದಿಸುತ್ತಾರೆ ಮತ್ತು ಬಾಯಿಯ ಆರೋಗ್ಯವನ್ನು ಮೇಂಟೈನ್ ಮಾಡುವಂತೆ ಜನರಿಗೆ ಅವರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಮತ್ತು ಏನಾದರೂ ಒಂದು ಸಮಾಜದಲ್ಲಿ ಒಂದು ಬಾಯಿಯ ಆರೋಗ್ಯದಲ್ಲಿ ಏನಾದರೂ ಹದಗೆಟ್ಟಿದ್ದಲ್ಲಿ ಅದನ್ನು ಕೂಲಂಕುಷವಾಗಿ ಪರೀಕ್ಷಿಸಿ ಅದನ್ನು ತಪಾಸಣೆ ಮಾಡಿ ಅದಕ್ಕೆ ಏನು ಕಾರಣ ಎನ್ನುವ ಅಂಶಗಳನ್ನು ಪತ್ತೆ ಹಚ್ಚಿ ಮತ್ತೆ ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಅದಕ್ಕೆ ಪೂರಕವಾಗಿರುವಂತಹ ಸಂಶೋಧನೆಗಳನ್ನು ಕೂಡ ಈ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ನವರು ಆಯೋಜಿಸುತ್ತಾರೆ. ಮತ್ತೆ ಈ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಮುದಾಯವನ್ನು ಸಬಲೀಕರಿಸ್ತಾರೆ. ಅಂದ್ರೆ ಬಾಯಲ್ಲಿ ಆಗಿರುವಂತಹ ತೊಂದರೆಗಳಿಗೆ ಈ ಸಮಾಜವೇ ಅದಕ್ಕೆ ಸ್ಪಂದಿಸುವಂತೆ, ಅದುವೇ ಅದಕ್ಕೆ ತಡೆಗಟ್ಟುವಂತಹ ಕೆಲಸಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ನವರು ಈ ಸಮಾಜದ ಜನರನ್ನು ಅವರು ತರಬೇತಿ ನೀಡುತ್ತಾರೆ. ಅವರಿಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುತ್ತಾರೆ. ಓಕೆ ಡಾಕ್ಟರ್ ಮೇಘ ಅವರೇ, ಈಗ ಬಾಯಿಯ ಸಮಸ್ಯೆಗಳು ಅಂತ ಹೇಳಿ ತುಂಬ ರೀತಿಯಾಗಿ ಬರುತ್ತೆ. ಬಾಯಿಯ ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿ ಪ್ರಮುಖವಾಗಿ ನಾವು ಕಂಡುಕೊಳ್ಳುವಂಥ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬರುವಂತಹ ರೋಗಗಳು ಯಾವುದು ಅಂತ ಹೇಳ್ಬೋದಾ? ಎಲ್ಲ ಏಜ್ ಗ್ರೂಪ್ ಅಲ್ಲಿ ಸಹ ಸಾಮಾನ್ಯವಾಗಿ ಕಂಡು ಬರುವುದು ಹಿಡಿದು ದೊಡ್ಡವರ ತನಕ ಇರುವುದು ಹಲ್ಲು ಹುಳುಕು ಅಂತ ಹೇಳ್ತೇವೆ, ಅಥವಾ ಡೆಂಟಲ್ ಡಿಕೆ. ಮತ್ತೆ ಮಧ್ಯ ವಯಸ್ಸಲ್ಲಿ ಹೆಚ್ಚಿನವರು ಕಂಪ್ಲೇಂಟ್ ಮಾಡುದು ವಸಡು ರೋಗಗಳು ಇವೆ ಅಂತ. ಈ ವಸಡು ರೋಗದಿಂದ ಹಲವಾರು ಬೇರೆ ಇದು ಸಹ ಬರ್ತದೆ. ಈಗ ಬಾಯಿಯಿಂದ ದುರ್ವಾಸನೆ ಬರುವುದು, ಇಲ್ಲಾಂದ್ರೆ ಹಲ್ಲು ಅಲ್ಗಾಡುವುದು, ಇಲ್ಲಾಂದ್ರೆ ಬಾಯಲ್ಲಿ ರಕ್ತ ಬರುವುದು, ಅಂಥದ್ದೆಲ್ಲ ಈ ವಸಡು ರೋಗದ ಪರಿಣಾಮ ಬೀಳ್ತದೆ. ಹಾಗೆ ಮತ್ತೆ ಒಂದು 15ರಿಂದ 28 ವರ್ಷ ತನಕ ಇರುವ ಮಹಿಳೆಯರಲ್ಲಿ ಜಾಸ್ತಿ ಬಾಯಲ್ಲಿ ಹುಣ್ಣುಗಳು ಬರುವುದು ತುಂಬಾ ಕಾಮನ್. ಮತ್ತೆ ಚಿಕ್ಕ ಮಕ್ಕಳಲ್ಲೆಲ್ಲ ಇರುವಾಗ ಸಿಳಿ ನಾಲಿಗೆ ಇಲ್ಲಾಂದ್ರೆ ಕ್ಲೆಫ್ಟ್ ಲಿಪ್ ಅಂತ ಹೇಳ್ತೇವೆ. ಇದರಿಂದ ತೊಂದರೆ ಏನಂದ್ರೆ ಅವರಿಗೆ ಫೀಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಪ್ರಾಪರ್ ಆಗಿ ಫೀಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ನಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಹೆಚ್ಚಿನವರಲ್ಲಿ ಈಗ ಕಾಮನ್ ಆಗಿ ಕಾಣುವುದು, ತಂಬಾಕು ಸೇವೆ ಮಾಡುವವರಲ್ಲಿ ಕಾಣುವುದು ಬಾಯಿದು ಅರ್ಬುದ ರೋಗ. ಸೊ ಇದೆಲ್ಲ ತುಂಬಾ ಕಾಮನ್ ಆಗಿ ಕಾಣ್ತದೆ. ಹಾಗೆ ಮತ್ತೆ ತುಂಬಾ ಜನ ಈ ಸಿಹಿ ಪದಾರ್ಥ ಅಥವಾ ತಣ್ಣಗೆ ಇರುವ ನೀರು ಕುಡಿಯುವಾಗ ಹಲ್ಲಲ್ಲಿ ಜುಮ್ ಆಗುವ ಒಂದು ಅವಸ್ಥೆಯನ್ನ ಹೇಳ್ತಾರೆ, ಅದಕ್ಕೆ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬಾಯಿಯಲ್ಲಿ ಅಥವಾ ಹಲ್ಲಿಗೆ ಬರುವ ಕಾಮನ್ ಆಗಿರುವ ಪ್ರಾಬ್ಲಮ್. ಪೂಜಾವ್ರೆ, ಈಗಾಗಲೇ ಹಲವಾರು ರೋಗಗಳನ್ನು ನಾವು ಬಾಯಿಯ ರೋಗಗಳು ಅಂತ ಹೇಳಿ ಲೀಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಅದರಿಂದ ಸೇಫ್ ಆಗೋದು ಯಾವ ಥರ ಅಂತ ಹೇಳಿ
ಏನಾದರೂ ಟಿಪ್ಸ್ಗಳು ಹೇಳೋದಾದ್ರೆ, ಅಥವಾ ಯಾವ ಥರ ನಮ್ಮ ಬಾಯಿಯ ಆರೋಗ್ಯವನ್ನು, ಹಲ್ಲಿನ ಆರೋಗ್ಯವನ್ನು ಕಾಪಿಟ್ಕೊಳ್ಬೋದು ಅಂತ ಹೇಳಿ? ಫಸ್ಟ್ ಆಫ್ ಆಲ್ ನಾವು ಬಾಯಿಯ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವುದು ಅತ್ಯಂತ ಅಗತ್ಯ. ಖಂಡಿತ. ಯಾಕಂದ್ರೆ ನೀವು ಈಗಾಗಲೇ ಹೇಳಿದ ಹಾಗೆ ಒಂದು ಮನುಷ್ಯ ನಕ್ಕಾಗ ಅಲ್ಲಿ ಕಾಣುವುದು ನಮಗೆ ಚಂದವಾಗಿರುವಂತಹ ಹಲ್ಲುಗಳು, ಆ ತುಟಿಗಳು, ಮತ್ತು ನಾವು ಸರಿಯಾಗಿ ಸ್ಪಷ್ಟವಾಗಿ ಈಗ ನಾವು ಮಾತಾಡ್ಬೇಕಾದ್ರೂ ಕೂಡ ಆ ಹಲ್ಲುಗಳ ಕೆಲಸ, ನಾಲಿಗೆಯ ಕೆಲಸ ಅವೆಲ್ಲ ತುಂಬಾ ಅಗತ್ಯ. ನಮ್ಮ ಮುಖಕ್ಕೆ ಒಂದು ಸರಿಯಾದ ಆಕಾರವನ್ನು ನೀಡ್ತದೆ ಈ ನಮ್ಮ ಬಾಯಿ. ಅದು ಮಾತ್ರವಲ್ಲದೆ ನಾವು ಆಹಾರವನ್ನು ಸರಿಯಾಗಿ ಜಗಿದು ಜೀರ್ಣಗೊಳಿಸಬೇಕಾದ್ರೂ ಕೂಡ ನಮ್ಮ ಹಲ್ಲುಗಳು ಸರಿಯಾಗಿ ಕಾರ್ಯ ಮಾಡಬೇಕು. ಎಂಟೈರ್ ಬಾಡಿಗೆ ಪ್ರಮುಖವಾಗಿರುವಂತ ಒಂದು ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ದ್ವಾರ ಅಂತ ಹೇಳ್ಬೋದು. ನಮ್ಮ ಬಾಯಿಯ ಆರೋಗ್ಯ ಕ್ಲೀನ್ ಆಗಿದ್ರೆ ಅದು ನಮ್ಮ ದೇಹದ ಆರೋಗ್ಯಕ್ಕೆ ಒಂದು ಕನ್ನಡಿ ಹಿಡಿದಂತೆ. ಯಾಕಂದ್ರೆ ನಮ್ಮ ಬಾಯಿಯಲ್ಲಿ ಆಗುವ ಚೇಂಜಸ್ಗಳು ನಮ್ಮ ದೇಹದ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತದೆ. ಅಷ್ಟು ಮಾತ್ರವಲ್ಲ, ಕೆಲವೊಂದು ದೇಹದಲ್ಲಿ ಇರುವ ಕೆಲವೊಂದು ಏರುಪೇರುಗಳು ನಮ್ಮ ಬಾಯಿಯಲ್ಲಿ ಕೂಡ ನಮಗೆ ಕಾಣ್ಬೋದು. ಸೊ ಬಾಯಿ ಆರೋಗ್ಯವನ್ನು ನಮಗೆ ಮೇಂಟೈನ್ ಮಾಡಬೇಕು, ಅದಕ್ಕೆ ಪ್ರಯಾರಿಟಿ ಕೊಡ್ಬೇಕಂತ ಹೇಳುವುದು ಅತ್ಯಂತ ಮುಖ್ಯವಾದುದು. ಏನ್ ಮಾಡ್ಬೇಕಂದ್ರೆ ತಡೆಗಟ್ಟುವಂತಹ ವಿಧಾನಗಳೇನಂದ್ರೆ, ಒಂದು, ನಮ್ಗೆ ಬಾಯಲ್ಲಾಗುವ ಬದಲಾವಣೆಗಳನ್ನು ನಾವು ಗಮನಿಸುತ್ತಿರಬೇಕು. ಏನಾದರೂ ಶುರುವಿನ ಹಂತದಲ್ಲಿ ಬಾಯಲ್ಲಾಗುವ ರೋಗಗಳನ್ನು ನಾವು ಪತ್ತೆ ಹಚ್ಚಿ ಶುರುವಿನ ಹಂತದಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ನಾವು ಪಡೆದುಕೊಳ್ಳಬೇಕು. ಮತ್ತು ಬಾಯಿಯನ್ನು ಸರಿಯಾಗಿ ಸ್ವಚ್ಛವಾಗಿ ಹಿಡಿದುಕೊಳ್ಳಬೇಕು. ದಿವಸಕ್ಕೆ 2 ಬಾರಿ ಹಲ್ಲನ್ನು ಉಜ್ಜುವುದು, ಸರಿಯಾದ ಟೂತ್ ಪೇಸ್ಟ್ ಅನ್ನು ಬಳಸುವುದು, ಸರಿಯಾಗಿ ಹಲ್ಲನ್ನು ಉಜ್ಜುವುದು, ಮತ್ತು ನಿಯಮಿತವಾಗಿ ಒಂದು ಸುಮಾರು 6 ತಿಂಗಳಿಗೊಮ್ಮೆ ಆದರೂ ದಂತ ವೈದ್ಯರನ್ನು ಭೇಟಿ ಮಾಡಿ ಆ ಹಲ್ಲನ್ನು ತಪಾಸಣೆಗೊಳಿಸುವುದು. ಮತ್ತೆ ಬೇಕಿದ್ದಲ್ಲಿ ಮಾತ್ರ ಶುರುವಿನ ಹಂತದಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಹೀಗೆ ಮಾಡಿದ್ದಲ್ಲಿ, ಮತ್ತು ಈ ಸಿಹಿಯಾದ, ಜಿಗುಟಾದ ಆಹಾರದ ಪದಾರ್ಥಗಳ ಸೇವನೆಯನ್ನು ಅತ್ಯಂತ ಕಡಿಮೆಗೊಳಿಸುವುದು. ಮತ್ತು ಒಂದು ವೇಳೆ ಉಪಾಯವಿಲ್ಲ, ಅದನ್ನು ನನಗೆ ನಿಲ್ಲಿಸಲು ಸಾಧ್ಯವಿಲ್ಲ ಅಂದ್ರೆ ಅದು ಆಹಾರದ ಜೊತೆಗೆ ಸೇವಿಸಬೇಕು. ಮತ್ತು ಹಣ್ಣು ಹಂಪಲು ಮತ್ತು ಆರೋಗ್ಯವಂತ ಆಹಾರಗಳ ಸೇವನೆಯನ್ನು ಜಾಸ್ತಿ ಮಾಡೋದು. ಇವೆಲ್ಲ ನಮ್ಮ ಹಲ್ಲಿನ ಅಥವಾ ಬಾಯಿಯ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಲು ಪೂರಕವಾಗಿವೆ. ಮತ್ತು ಈ ಕೆಟ್ಟ ಹವ್ಯಾಸಗಳಿಂದ ದೂರವಿರುವುದು ಕೂಡ ಅತ್ಯಂತ ಅಗತ್ಯ. ಈ ಹಿಂದಿನ ಕಾಲದಲ್ಲೆಲ್ಲ ಈಗ ನಾವು ಟೂತ್ ಬ್ರಷ್ ಅಥವಾ ಟೂತ್ ಪೇಸ್ಟನ್ನು ಬಳಸ್ತಾ ಇದ್ವಿ. ಬಟ್ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಈ ಮಾವಿನ ಎಲೆ ಅಥವಾ ಬೇವಿನ ಎಲೆ ಈ ಥರದಾಗಿ ನಾವು ನಿಸರ್ಗದಲ್ಲಿ ಸಿಗುವಂಥ ವಸ್ತುಗಳನ್ನು ಬಳಸ್ತಾ ಇದ್ವಿ, ಬೇವಿನ ಕಡ್ಡಿಗಳನ್ನೆಲ್ಲ. ಸೊ ಅದು ಬೆಟರ್ ಅಂತ ಅನಿಸ್ತಾ ಇದೆ, ಅಥವಾ ಅದರಿಂದ ಏನಾದರೂ ಬಾಯಿಯ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ? ಬೆಟರ್ ಏನಂದ್ರೆ, ಎಲ್ಲ ಸಂಶೋಧನೆಗಳನ್ನು ಮಾಡಿ ಟೂತ್ ಬ್ರಷ್ ಅನ್ನು ಯೂಸ್ ಮಾಡೋದು ನಮ್ಮ ಹಲ್ಲಿನಲ್ಲಿರುವ ಪ್ಲಾಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಅತ್ಯಂತ ಉತ್ತಮ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿರುವ ಕೆಲವೊಂದು ಕಾಂಪೊನೆಂಟ್ ಇದೆಯೋ ಅದು ಹಲ್ಲುಗಳಿಗೆ ಆರೋಗ್ಯವಂತವಾಗಿರ್ಬಹುದು, ಆದರೆ ಅದನ್ನು ಸಂಶೋಧನೆ ಮಾಡುವಂತಹ ವಿಚಾರ. ಆದರೆ ಖಾಲಿ ಅದನ್ನೇ ಬಳಸಿ ನಮಗೆ ಹಲ್ಲಿನ ಹೈಜೀನ್ ಅನ್ನು, ನಾವು ಈಗ ತಿನ್ನುವ ಆಹಾರ ಸೇವನೆ ಮುಂಚಿನ ಆಹಾರ ಸೇವನೆಯು ಸೇಮ್ ಇಲ್ಲ. ಮುಂಚೆ ಏನ್ ಮಾಡ್ತಾ ಇದ್ರು, ಹೆಚ್ಚಾಗಿ ಫೈಬ್ರಸ್ ಆಹಾರಗಳನ್ನು, ಈ ಮೌತ್ ಅಲ್ಲಿ ಸೆಲ್ಫ್ ಕ್ಲೆನ್ಸಿಂಗ್ ಅಂತ ಆಹಾರಗಳನ್ನು ಉಪಯೋಗಿಸ್ತಿದ್ರು. ಸೊ ಆವಾಗ ಮೇ ಬಿ ದಟ್ ಕುಡ್ ಹ್ಯಾವ್ ಹೆಲ್ಪ್ಡ್. ಬಟ್ ಈಗಿನ ನಮ್ಮ ಆಹಾರ ಸೆಲ್ಫ್ ಕ್ಲೆನ್ಸಿಂಗ್ ಆಹಾರ ಇರುವುದಿಲ್ಲ, ಹೆಚ್ಚಾಗಿ ರಿಫೈನ್ಡ್ ಫುಡ್ಸ್ ಏನಂತ ಹೇಳ್ತೇವೆ, ಅಂತ ಆಹಾರಗಳನ್ನು ನಾವು ಜಾಸ್ತಿ ಬಳಸ್ತೇವೆ. ಸೊ ಅಂತ ಆಹಾರವನ್ನು ತಿನ್ನುವಾಗ ಈ ಟೂತ್ ಬ್ರಷ್ ಅನ್ನು ಯೂಸ್ ಮಾಡುವುದು ಅತ್ಯಂತ ಉತ್ತಮ. ಓಕೆ, ಮೇಘವರೇ, ತಾವು ವಸಡು ಕಾಯಿಲೆ ಅಂತ ಹೇಳಿದ್ರೆ, ಸೊ ವಸಡು ಕಾಯಿಲೆಯ ಪ್ರಮುಖವಾಗಿ ಅದು ಲಕ್ಷಣಗಳು ಯಾವ ಥರ ಇರುತ್ತೆ ಮೊದಲಾಗಿ ನಾವು ಗುರುತಿಸಬೇಕಾದ್ರೆ, ಆ್ಯಂಡ್ ಕಾಯಿಲೆಗೆ ಏನಾದರೂ ತಡೆಗಟ್ಟೋದಕ್ಕೆ ಮತ್ತು ಅದಕ್ಕೆ ಚಿಕಿತ್ಸೆ ಯಾವ ಥರ ಮಾಡ್ಕೊಳ್ಬೇಕು ಅಂತ ಹೇಳಿ? ಬೇಸಿಕಲಿ ವಸಡು ಅಂದರೆ ನಮ್ಮ ಹಲ್ಲಿನ ಮೇಲೆ ಇರುವ ಒಂದು ನಸು ಗುಲಾಬಿ ಬಣ್ಣದ ಒಂದು ಲೇಯರ್ ಅಂತ ಹೇಳ್ತೇವೆ. ಸೊ ಇದು ವಸಡು ರೋಗ ಇರುವವರಲ್ಲಿ, ಅಲ್ಲದ್ರೆ ವಸಡು ರೋಗ ಸ್ಟಾರ್ಟ್ ಆಗುವ ಟೈಮಲ್ಲಿ ಏನಾಗ್ತದೆ ಅಂದರೆ, ಈ ನಸು ಗುಲಾಬಿಯಿಂದ ಇದು ತುಂಬ ರೆಡ್ ಕಲರಿಗೆ ಕನ್ವರ್ಟ್ ಆಗ್ತದೆ, ಅಥವಾ ಒಂದು ನೀಲ ಮಿಶ್ರಿತ ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆಗ್ತದೆ. ಸೊ ಇದು ಇದರದ್ದು ಪ್ರಥಮವಾದ ಲಕ್ಷಣ. ಮತ್ತೆ ಅಂದರೆ ತುಂಬ ಜನ ಅವರಿಗೆ ಬ್ರಷ್ ಮಾಡುವಾಗ ವಸಡಲ್ಲಿ ರಕ್ತ ಬರ್ತದೆ, ಇಲ್ಲಾಂದರೆ ಗಟ್ಟಿ ಆಹಾರ ಪದಾರ್ಥವನ್ನು ಸೇವೆ ಮಾಡುವಾಗ ರಕ್ತ ಬರ್ತದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಈ ವಸಡು ರೋಗ ಸ್ಟಾರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇರುವ ಒಂದು ಲಕ್ಷಣ. ಮತ್ತೆ ಅಂದರೆ ವಸಡು ಅಥವಾ ನಮ್ಮ ಬಾಯಿಯಲ್ಲಿ ಒಂದು ದುರ್ವಾಸನೆ ಇರ್ತದೆ. ಒಂದು ಅವರಿಗೆ ಮಾತನಾಡುವಾಗ ಒಂದು ಕಾನ್ಫಿಡೆನ್ಸ್ ಸಿಗುವುದಿಲ್ಲ, ಬಾಯಲ್ಲಿ ಏನೋ ಒಂದು ವಾಸನೆ ಬಂದಾಗ ಆಗ್ತದೆ. ಹಾಗೆ ಹೇಳುವುದಲ್ಲ, ವಸಡು ರೋಗದ ಒಂದು ಲಕ್ಷಣವಾಗಿದೆ. ಮತ್ತು ಇದನ್ನು ಹೇಗೆ ತಡೆಗಟ್ಟಬಹುದು, ಅಲ್ಲದ್ರೆ ಇದರ ಕಾರಣ ಏನಂತ ಕೇಳಿದರೆ, ಮೇಯ್ನಾಗಿ ನಾವು ಚೆನ್ನಾಗಿ ಬ್ರಷ್ ಮಾಡ್ಕೊಳ್ಳೋದಿದ್ರೆ, ಈಗ ನಾವು ತಿನ್ನುವ ಆಹಾರ ಪದಾರ್ಥವಲ್ಲ ಬಾಯಲ್ಲಿರುವ ಕೀಟಾಣು ಜೊತೆ ಮಿಶ್ರಿತವಾಗ್ತದೆ. ಈ ಆಹಾರ ಪದಾರ್ಥ ಕೀಟಾಣು ಜೊತೆ ಮಿಶ್ರಿತ ಆಗುವಾಗ ದಂತ ಪಾಚೆ ಅಂತ ಹೇಳ್ತೇವೆ,
ಅಥವಾ ಪ್ಲಾಕ್ ಅಂತ ಹೇಳ್ತೇವೆ. ಓಕೆ. ಸೊ ಈ ಪಾಚೆ ಏನಾಗ್ತದೆ, ನಾವು ಹಾಗೆ ಬಿಟ್ಕೊಂಡ್ರೆ ನಾವು ಕ್ಲೀನ್ ಮಾಡುವ ಮೆಥಡ್ ಸರಿ ಇಲ್ಲ. ಈ ಪಾಚೆ ಅಲ್ಲೇ ಕೂತ್ಕೊಂಡು ಮುಂದಕ್ಕೆ ಅದು ಹಲ್ಲು ಹುಳುಕು ಅಥವಾ ವಸಡು ರೋಗಕ್ಕೆ ಕಾರಣವಾಗ್ತದೆ. ಈ ದಂತ ಪಾಚೆ ಚೆನ್ನಾಗಿ ಕ್ಲೀನ್ ಆಗದಿದ್ರೆ, ಈಗ ಹಾಗೆ ನಾವು ಹೈಜೀನನ್ನು ಜಾಸ್ತಿ ಇದು ಮಾಡದಿದ್ರೆ ಅದು ಹಾಗೆ ಅಲ್ಲಿ ನಮ್ಮ ಲಾಲಾರಸ ಜೊತೆ ಮಿಕ್ಸ್ ಆಗಿ ಒಂದು 3 ರಿಂದ 6 ತಿಂಗಳಾಗುವಾಗ ಅಲ್ಲಿಗೆ ಗಟ್ಟಿ ಆಗ್ತದೆ. ಈಗ ಹಲ್ಲಲ್ಲೆಲ್ಲ ನೋಡಿರ್ಬೋದು, ಒಂಥರ ಬಿಳಿ ಕಲರ್ನ ಲೇಯರ್ ಬಂದಿರ್ತದೆ. ಅದು ನಮಗೆ, ಅದಕ್ಕೆ ನಾವು ದಂತ ಕಿಟ್ಟ ಅಥವಾ ಕ್ಯಾಲ್ಕುಲಸ್ ಅಂತ ಹೇಳ್ತೇವೆ. ಅದು ನಮ್ಮ ಬ್ರಷ್ ಮೂಲಕ ನಮಗೆ ಅದನ್ನು ಕ್ಲೀನ್ ಮಾಡಿ ತೆಗೆಯೋಕ್ಕೆ ಆಗಲ್ಲ. ಸೊ ಎಂತ ಮಾಡಬೇಕು, ಒಂದು 6 ತಿಂಗಳಿಗೆ ಒಮ್ಮೆ ಆದರೆ ಡೆಂಟಿಸ್ಟ್ ಹತ್ರ ಹೋಗಿ ಅದನ್ನು ಕ್ಲೀನ್ ಮಾಡಿಸ್ಕೊಳ್ಬೇಕು. ಇಲ್ಲಾಂದ್ರೆ ಎಂತ ಆಗ್ತದೆ, ಹಾಗೆ ಬಿಟ್ಟಾಗ ಅದು ಅಲ್ಲಿಗೆ ಇದಾಗಿ ಮತ್ತು ಮೈಕ್ರೋ ಆರ್ಗಾನಿಸಮ್ ಅಲ್ಲೇ ಗ್ರೋತ್ ಆಗ್ತದೆ. ಸೊ ಹೀಗೆ ಬಿಟ್ಟರೆ ಮತ್ತೆ ಹಲ್ಲು ಅಲ್ಗಾಡುವ ಪ್ರಾಬ್ಲಮ್ಮು ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತೆ ಮೇನ್ ಪ್ರಾಬ್ಲಮ್ ಯಾಕೆ ವಸಡು ರೋಗ ಬರ್ತದಂದ್ರೆ, ಹಲವಾರು ಜನರಲ್ಲಿ ದಂತ ವಕ್ರತೆ ಇರ್ಬೋದು, ಅಂದ್ರೆ ಹಲ್ಲಿದು ಅಲೈನ್ಮೆಂಟ್ ಸರಿ ಇಲ್ಲದ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ಪ್ರಾಬ್ಲಮ್ ಇರುವವರಲ್ಲಿ ಎಂತ ಆಗ್ತದೆ ಅಂದ್ರೆ, ಬ್ರಷ್ಗೆ ಚೆನ್ನಾಗಿ ಅಲ್ಲಿ ಹೋಗಿ ವಕ್ರತೆ ಒಳಗಡೆ ಹೋಗಿ ಕ್ಲೀನ್ ಮಾಡ್ಕೊಳ್ಳಕ್ಕೆ ಆಗಲ್ಲ. ಸೊ ನಾವು ತಿನ್ನುವ ಆಹಾರ ಪದಾರ್ಥ ಅಲ್ಲಿ ಹೋಗಿ ಇದಾಗಿದ್ರೆ ಅದು ಸಹ ಮತ್ತೆ ಕಾಲಕ್ರಮೇಣ ಅದು ವಸಡು ರೋಗಕ್ಕೆ ಶಿಫ್ಟ್ ಆಗ್ತದೆ. ಮತ್ತೆ ಗರ್ಭಿಣಿಯಾದ ಹೆಂಗಸರಲ್ಲೆಲ್ಲ ವಸಡು ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿ ಕಾಣ್ತದೆ, ಯಾಕಂದ್ರೆ ಅವರಲ್ಲಿ ಹಾರ್ಮೋನ್ ಚೇಂಜಸ್ ಆವಾಗ ಆಗ್ತಾ ಇರ್ತದೆ. ಸೊ ಈ ಕಾರಣಕ್ಕೆ ಸಹ ವಸಡು ರೋಗ ಒಂದು ಕಾರಣ ಇದ್ರದ್ದು. ಮತ್ತೆ ಬೇರೆ ಏನಂತಂದ್ರೆ, ಧೂಮಪಾನ ಮಾಡುವವರಲ್ಲಿ ಇಲ್ಲಾಂದ್ರೆ ಬೇರೆ ಅಭ್ಯಾಸ ಇರುವವರಲ್ಲೆಲ್ಲ ವಸಡು ರೋಗ ಜಾಸ್ತಿ ಕಾಣ್ತಾ ಇದೆ. ಮತ್ತೆ ಬೇರೆ ಏನಾದ್ರೂ ಕಾಯಿಲೆಗಳಿರುವವರಲ್ಲಿ, ಅಂದ್ರೆ ಮಧುಮೇಹ ಇರುವ ರೋಗಿಗಳಲ್ಲೆಲ್ಲ ಅವರ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರ್ತದೆ. ಸೊ ಈ ಕಾರಣದಿಂದ ಸಹ ಮಧುಮೇಹ ಅಂತಲ್ಲ, ಬೇರೆ ಯಾವುದೇ ಕಾಯಿಲೆ ಆದ್ರೆ ಸಹ ಇಮ್ಯುನಿಟಿ ಕಮ್ಮಿ ಇರುವವರಲ್ಲಿ ಸಹ ಈ ವಸಡು ರೋಗ ತುಂಬಾ ಕಾಣ್ತಾ ಬರ್ತದೆ. ಓಕೆ. ನಾವು ತೆಗೆದುಕೊಳ್ಳುವಂಥ ಫುಡ್ಡಿನ ವಿಚಾರದಲ್ಲಿ ಏನಾದರೂ ಆ ಥರ ಹಲ್ಲು ಅಥವಾ ಬಾಯಿಗೆ ಸಂಬಂಧಪಟ್ಟಂಥ ರೋಗಗಳು ಉಂಟಾಗ್ಬೋದಾ? ಐ ಮೀನ್ ವೆಜ್ ಆರ್ ನಾನ್ ವೆಜ್ ಅಂತ ಹೇಳಿ ಡಿವೈಡ್ ಮಾಡೋದಾದ್ರೆ ಇದರಿಂದ ಏನಾದರೂ ರೋಗಗಳು ಉಂಟಾಗುವಂಥದ್ದು ಇದೆಯಾ? ವೆಜ್ ಆರ್ ನಾನ್ ವೆಜ್ ಅಂತ ಹೇಳುದಿಲ್ಲ ಸರ್, ಬಟ್ ಈಗ ನಾವು ಸಿಹಿಯಾದ ಪದಾರ್ಥಗಳು, ಜಿಗುಟಾದ ಪದಾರ್ಥಗಳು, ನಮ್ಮ ಹಲ್ಲಿಗೆ ಅಂಟುಕೊಂಡು ಇರುವಂತಹ ಪದಾರ್ಥಗಳ ಅತಿಯಾದ ಸೇವನೆಯನ್ನು ಮಾಡಿದರೆ ನಮಗೆ ದಂತಪಾಚೆ ಆಗುವ ಸಂಭಾವನೆಗಳು ಜಾಸ್ತಿ ಆಗ್ತದೆ. ಮತ್ತು ಅವುಗಳು ಜಾಸ್ತಿ, ನಮ್ಮ ಹಲ್ಲು ಸ್ಮೂತ್ ಆಗಿರೋದಿಲ್ಲ, ಅದರಲ್ಲಿ ಗೀರುಗಳು, ರಚನೆಗಳು ಎಲ್ಲ ಇರ್ತದೆ. ಸೊ ಅಲ್ಲಿ ಹೋಗಿ ಕುಳಿತುಕೊಳ್ತದೆ. ಮತ್ತೆ ಅವುಗಳ ಮೇಲೆ ಈ ಕೀಟಾಣುಗಳು ಪರಿಣಾಮ ಬೀರಿ ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ನಮ್ಮ ಹಲ್ಲಿನ ಮೇಲೆ ದಂತಕ್ಷಯ ಅಥವಾ ವಸಡಿನ ತೊಂದರೆಗಳಾಗುವ ಸಂಭಾವನೆಗಳು ಹೆಚ್ಚಾಗಿರ್ತದೆ. ಸೊ ಹೆಚ್ಚಾಗಿ ಮತ್ತೆ ಸ್ವಲ್ಪ ಅಸಿಡಿಕ್ ಫುಡ್, ಈ ಕೋಲಾ, ಬೆವರೇಜಸ್ ಅಂತಹ ಫುಡ್ಗಳು ಕೂಡ ಅವುಗಳು ನಮ್ಮ ಹಲ್ಲುಗಳ ಮೇಲೆ ಎಂತ ಹೇಳ್ತೇವೆ, ಇರೋಸಿವ್ ಅಂದ್ರೆ ಅದನ್ನು ಸವೆಯುವಂತಹ ಪೊಟೆನ್ಷಿಯಲ್ ಇರ್ತದೆ. ಸೊ ಅಂತಹ ಬೇಸಿಕಲಿ ಈಗಿನ ಕಾಲದ ಈ ತುಂಬಾ ಫಾಸ್ಟ್ ಫುಡ್ ನಂತಹ ಆಹಾರಗಳು ಅಥವಾ ಸಿಹಿಯಾದ ಜಿಗುಟಾದ ಪದಾರ್ಥಗಳು, ಎರೇಟೆಡ್ ಡ್ರಿಂಕ್ಸ್, ಇವುಗಳೆಲ್ಲ ನಮ್ಮ ಹಲ್ಲಿನ ಮೇಲೆ ಸ್ವಲ್ಪ ಹಾನಿಕಾರಕ. ಸೊ ಆದಷ್ಟು ಮಟ್ಟಿಗೆ ಸ್ವಲ್ಪ ಆರೋಗ್ಯವಂತ ಆಹಾರಗಳನ್ನು ತಿಂದರೆ ಉತ್ತಮ. ಈ ದಂತಕ್ಷಯ ಅಥವಾ ಕುಳಿ ರೋಗಗಳು ಇದೆಲ್ಲ ಹೇಗೆ ಸಂಭವಿಸುತ್ತೆ, ಅಥವಾ ಅದಕ್ಕೆ ತಡೆಗಟ್ಟುವಂಥದ್ದೆಲ್ಲ ಹೇಗೆ ಅಂತ ಹೇಳಿ? ಅತ್ಯಂತ ಸಾಮಾನ್ಯವಾಗಿ ನಾವು ನೋಡುವಂತಹ ತೊಂದರೆ, ಎಲ್ಲರಿಗೂ ತಿಳಿದಿರುವಂತಹ ತೊಂದರೆ ಏನಂದರೆ ದಂತಕುಳಿ ಅಥವಾ ದಂತಕ್ಷಯ ಎನ್ನುವಂತಹ ತೊಂದರೆ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತು ಹದಿಹರೆಯದಲ್ಲಿ ನಮಗೆ ಹೆಚ್ಚಾಗಿ ಕಾಣಸಿಗುತ್ತದೆ. ಮತ್ತು ವಯಸ್ಸಾದಾಗ ಏನಾಗ್ತದೆ ಅಂದ್ರೆ, ಅವರು ಈಗಾಗಲೇ ಹೇಳಿದ ಹಾಗೆ ವಸಡು ಕೆಳಗೆ ಸೇರಲು ಆರಂಭಿಸುತ್ತದೆ. ಸೊ ಅಲ್ಲಿ ದಂತಕ್ಷಯಗಳು ಹೆಚ್ಚಾಗಿ ಈ ನಮ್ಮ ಕಿರೀಟ ಮತ್ತು ಬೇರಿನ ನಡುವಿನಲ್ಲಿ, ಅಂದ್ರೆ ಕತ್ತಿನ ಜಾಗದಲ್ಲಿ, ರೂಟ್ ಕೇರಿಸ್ ಅಂತ ಹೇಳ್ತೇವೆ, ಅಲ್ಲಿ ಜಾಸ್ತಿಯಾಗಿ ದಂತಕ್ಷಯ ಕಾಣಲು ಸಿಗುತ್ತದೆ. ಸೊ ಈ ದಂತಕ್ಷಯಕ್ಕೆ ಕಾರಣಗಳು ಹಲವಾರಿದೆ. ಇದು ನಾನು ಈಗಾಗಲೇ ಹೇಳಿದ ಹಾಗೆ ಜಿಗುಟಾದ ಸಿಹಿಯಾದ ಪದಾರ್ಥಗಳ ಅತಿಯಾದ ಸೇವನೆಯಿಂದ ಇರ್ಬೋದು, ಅಥವಾ ಅನುವಂಶೀಯ ಕಾರಣಗಳಿಂದ ಇರ್ಬೋದು, ಹಲ್ಲಿನ ರಚನೆಯಲ್ಲಿ ಸ್ವಲ್ಪ ಚೇಂಜಸ್ ಇದ್ರೆ, ಅಂದ್ರೆ ಗೀರುಗಳು ಅತ್ಯಂತ ಆಳವಾಗಿದ್ದರೆ ಹಾಗೆ ಕೂಡ ಆಗ್ತದೆ. ಮತ್ತೆ ಒಂದು ವೇಳೆ ನಾವು ಸರಿಯಾಗಿ ಹಲ್ಲನ್ನು ಶುಚಿಗೊಳಿಸದಿದ್ದಲ್ಲಿ ಆವಾಗ ಕೂಡ ಈ ಹಲ್ಲಿನಲ್ಲಿ ದಂತಕ್ಷಯ ಉಂಟಾಗುವ ಸಂಭಾವನೆಗಳು ಹೆಚ್ಚಾಗಿರ್ತದೆ. ಮತ್ತೆ ಈ ಅರ್ಬುದ ರೋಗಕ್ಕೆ ಕ್ಷಕಿರಣದ ಚಿಕಿತ್ಸೆಯನ್ನು ಪಡೆದುಕೊಂಡವರಲ್ಲಿ ಕೂಡ ಏನಾಗ್ತದೆ ಅಂದ್ರೆ, ಅವರಲ್ಲಿ ಈ ಸಲೈವ ಅಂದ್ರೆ ಲೋಳೆ ರಸ ಸ್ವಲ್ಪ ಕಡಿಮೆ ಆಗಿ ಅವರಲ್ಲಿ ದಂತಕ್ಷಯ ಆಗುವ ಸಂಭಾವನೆಗಳು ಜಾಸ್ತಿ ಆಗಿರ್ತದೆ. ಏನಾದರೂ ಹೆಲ್ತ್ ಅಲ್ಲಿ ಇಶ್ಯೂಸ್ ಇದ್ದು ನಮ್ಮ ಬಾಯಿಯಲ್ಲಿರುವ ಲೋಳೆ ರಸ ಕಡಿಮೆ ಆಗಿದ್ದಲ್ಲಿ ಕೂಡ ಈ ದಂತಕ್ಷಯ ಆಗುವ ಸಂಭಾವನೆಗಳು ಹೆಚ್ಚಾಗಿರ್ತದೆ. ಈ ತುಂಬಾ ಚಿಕ್ಕ ಮಕ್ಕಳಲ್ಲಿ ಅವರು ಮಲಗುವಾಗ ಅವರ ಬಾಯಿಯಲ್ಲಿ ಬಾಟ್ಲಿ ಇಟ್ಟು ಮಲಗಿಸ್ತಾರೆ, ಅಂದ್ರೆ ಮಕ್ಕಳು ಮಲಗಲಿಕ್ಕೆ ಕೇಳುವುದಿಲ್ಲ ಅಂತ ಹೇಳಿ ಹಾಲು ಹಾಕಿ ಅಥವಾ ಹಾಲಿಗೆ ಸಕ್ಕರೆ ಹಾಕಿ ಬಾಟ್ಲಿ ಇಟ್ಟು ಮಲಗಿಸ್ತಾರೆ. ಅದರಿಂದ ಕೂಡ ಈ ದಂತಕ್ಷಯ ಹೆಚ್ಚಾಗುವ ಪ್ರಮಾಣಗಳು ಹೆಚ್ಚಾಗಿರ್ತವೆ.
ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಆಹಾರ ಹೋಗಿ ಈ ಗೀರುಗಳಲ್ಲಿ ಕುಳಿತುಕೊಳ್ತದೆ, ಬಾಯಲ್ಲಿ ಸಾಕಷ್ಟು ಕೀಟಾಣುಗಳು ಇವೆ. ಸೊ ಸರಿಯಾಗಿ ಹಲ್ಲು ಉಜ್ಜದಿದ್ದಲ್ಲಿ ಈ ಕೀಟಾಣುಗಳು ಈ ಆಹಾರದ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಆಮ್ಲವನ್ನು ಉತ್ಪಾದಿಸುತ್ತದೆ. ಸೊ ಈ ಆಮ್ಲ ಏನ್ ಮಾಡ್ತದೆ, ಈ ನಮ್ಮ ಹಲ್ಲಿನ ಹಲ್ಲಿನ ಮಾತ್ರವಲ್ಲ, ನಮ್ಮ ದೇಹದ ಅತ್ಯಂತ ಗಟ್ಟಿಯಾಗಿರುವ ಪದರ ಅಂದ್ರೆ ಈ ಹಲ್ಲಿನ ದಂತ ಕವಚ ಅಥವಾ ಎನಾಮಲ್ ಪದರ ಅಂತ ಹೇಳ್ತೇವೆ. ಈ ಆಮ್ಲವು ಈ ಎನಾಮಲ್ ಪದರದ ಮೇಲೆ ಪರಿಣಾಮ ಬೀರಿ ಆ ಎನಾಮಲ್ ಪದರ ಕರಗಲು ಶುರುವಾಗ್ತದೆ. ಸೊ ಶುರುವಿನ ಹಂತದಲ್ಲಿ ನಮಗೆ ಇದು ಕಂದು ಬಣ್ಣದ ಕಲೆಗಳು ಅಥವಾ ಕಪ್ಪು ಬಣ್ಣದ ಕಲೆಗಳಂತೆ ನಮ್ಮ ಹಲ್ಲಿನಲ್ಲಿ ಕಾಣಸಿಗುತ್ತದೆ. ಈ ಹಂತದಲ್ಲಿಯೇ ದಂತ ವೈದ್ಯರಲ್ಲಿ ಹೋಗಿ ಅದಕ್ಕೆ ಸಣ್ಣ ಮಟ್ಟದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು, ಅಂದ್ರೆ ಸಣ್ಣ ಫಿಲ್ಲಿಂಗ್ ಮಾಡಿ ಆ ಹಲ್ಲನ್ನು ಉಳಿಸಿಕೊಳ್ಬಹುದು. ಆದರೆ ಆ ಲೆವೆಲಲ್ಲಿ ಏನು ನಮಗೆ ಸಿಂಪ್ಟಮ್ ಇರುವುದಿಲ್ಲ. ಸೊ ಮುಂದಕ್ಕೆ ಅದನ್ನು ಹಾಗೆ ಬಿಟ್ರೆ ನೆಕ್ಸ್ಟ್ ಪದರ ಅಂದ್ರೆ ಡೆಂಟಿನ್ ಪದರ ಅಥವಾ ದಂತದ್ರವ್ಯ ಅಂತ ಹೇಳ್ತೇವೆ, ಆ ಪದರವನ್ನು ಮುಟ್ತದೆ. ಆ ಪದರವನ್ನು ಮುಟ್ಟಿದಾಗ ನಮಗೆ ಸಿಹಿಯಾದ ಪದಾರ್ಥ ಅಥವಾ ತಂಪಾದ ಪಾನೀಯಗಳನ್ನು ಸೇವಿಸಿದಾಗ ಈ ಸೂಕ್ಷ್ಮ ಸಂವೇದನೆ ಉಂಟಾಗ್ತದೆ. ಆವಾಗ ಅಲ್ಲಿ ಕುಳಿಗಳಾಗಿ ಮಾರ್ಪಾಡಾಗಿರ್ತದೆ. ಆ ಟೈಮಲ್ಲಿಯೂ ಕೂಡ ಹೋಗಿದ್ರೆ ನೀವು ದಂತವೈದ್ಯರಲ್ಲಿ ಅದನ್ನು ಫಿಲ್ಲಿಂಗ್ ಮಾಡಿಸ್ಬೋದು. ಅದನ್ನು ನಾವು ನಿರ್ಲಕ್ಷಿಸಿದ್ದಲ್ಲಿ ಆಮೇಲೆ ಅದು ಮುಟ್ಟುವ ಪದರ ನರಾಂಶದಲ್ಲಿ ರಕ್ತನಾಳ ಮತ್ತು ನರ ಸಂಚಾರವಿದೆ. ಸೊ ಅಲ್ಲಿ ಮುಟ್ಟಿದ ಕೂಡಲೇ ಆವಾಗ ನಮಗೆ ಈ ಹಲ್ಲು ನೋವು ಬರಲು ಶುರು ಆಗ್ತದೆ. ಹಲ್ಲು ನೋವು ಬರುವುದು, ಮತ್ತೆ ಅಲ್ಲಿ ಸಹ ನಾವು ನಿರ್ಲಕ್ಷಿಸಿದರೆ ಕೀವು ತುಂಬಿಕೊಳ್ಳುವುದು, ಇಂತಹ ತೊಂದರೆಗಳು ಶುರುವಾಗ್ತದೆ, ಬಾವು ಉಂಟಾಗುವುದು. ಸೊ ಇದಕ್ಕೆ ಟ್ರೀಟ್ಮೆಂಟ್, ಒಂದು ಹಲ್ಲನ್ನು ಉಳಿಸಬೇಕಾದರೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಬೇರು ನಾಳ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು, ಅಂದ್ರೆ ಆ ಪಲ್ಪ್ ಪದರ ತನಕ ಟ್ರೀಟ್ಮೆಂಟ್ ಕೊಡ್ಬೇಕು. ಅದೊಂದು 3-4 ಹಂತದಲ್ಲಿ ಮಾಡ್ತಾರೆ ಟ್ರೀಟ್ಮೆಂಟ್. ಒಂದು ವೇಳೆ ತುಂಬಾ ನಿರ್ಲಕ್ಷಿಸಿದ್ದಲ್ಲಿ ಆ ಕಿರೀಟದ ಭಾಗವೇ ಹಲ್ಲಿದು ಹೋಗಿದ್ದಲ್ಲಿ ನಾವು ಮಧ್ಯೆ ಹಲ್ಲನ್ನು ತೆಗೆಸಬೇಕಾಗ್ತದೆ ಮತ್ತು ಬೇರೆ ಹಲ್ಲು ಕೆಲವರು ಹೆದರ್ತಾರೆ ಈ ಬೇರುನಾಳ ಚಿಕಿತ್ಸೆಯನ್ನು ಮಾಡಿಸೋ ಕಾರಣಕ್ಕೋಸ್ಕರ. ಅಂದ್ರೆ ಅದರಿಂದ ಏನಾದರೂ ತೊಂದರೆ ಇದೆ ಅಂತ ಅನಿಸ್ತಾ ಇದೆ? ಅದರಿಂದ ಏನು ತೊಂದರೆ ಇಲ್ಲ, ಯಾಕಂದ್ರೆ ಅದು ನರಾಂಶದ ತನಕ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಆ ನರಾಂಶ ಅಂದ್ರೆ ಅಲ್ಲಿ ರೂಟ್ಸ್ ಇರ್ತದೆ, ರೂಟಿನ ಪಲ್ಪ್ ಮತ್ತೆ ಪಲ್ಪ್ ಚೇಂಬರ್ ಅಂತ ಹೇಳ್ತೇವೆ. ಸೊ ಆ ಕೆನಾಲ್ಗಳಿಗೆ ನಾವು ಫಿಲ್ಲಿಂಗ್ ಕೊಡ್ತೇವೆ. ಸೊ ಅದು ಹಂತ ಹಂತವಾಗಿ ಮಾಡ್ತಾರೆ. ಕೆಲವೊಂದು ಸಾರಿ ಒಂದೇ ದಿನದಲ್ಲಿ ಮಾಡುವ ರೂಟ್ ಕೆನಾಲ್ ಟ್ರೀಟ್ಮೆಂಟ್ಸೇ ಇದೆ, ಬಟ್ ಅದು ಡೆಂಟಿಸ್ಟ್ ಡಿಸೈಡ್ ಮಾಡ್ತಾರೆ ಇದಕ್ಕೆ ಒಂದು ದಿವಸದಲ್ಲಿ ಮಾಡ್ಬೋದಾ ಅಲ್ಲ 3-4 ವಿಸಿಟ್ ಅಲ್ಲಿ ಕರೆದು ಮಾಡಿಸ್ಬೇಕಂತ ಹೇಳಿ. ಸೊ ಒಂದು ವಿಸಿಟಿಗೆ ಜಸ್ಟ್ ಆ ನರಾಂಶದ ಏರಿಯಾವನ್ನು ಕ್ಲೀನ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಶೇಪ್ ಕೊಟ್ಟು ಅದಕ್ಕೆ ಅಲ್ಲಿ ಫಿಲ್ಲಿಂಗ್ ಮಾಡ್ತಾರೆ. ಸೊ ಅದರಲ್ಲಿ ಹೆದರುವಂತಹ ಸ್ಥಿತಿ ಏನು ಖಂಡಿತವಾಗಿಯೂ ಏನೂ ಇಲ್ಲ. ಡಾಕ್ಟರ್ ಮೇಘ ಅವರು, ತಾವು ದಂತ ವಕ್ರತೆ ಬಗ್ಗೆ ಆಗ ಹೇಳ್ತಾ ಇದ್ರಿ. ಸೊ ಅದು ಜಾಸ್ತಿಯಾಗಿ ಯಾವ ಏಜ್ ಅವರಲ್ಲಿ ಸಂಭವಿಸ್ತದೆ ಅನ್ನುವಂಥದ್ದು, ಮತ್ತೆ ಯಾವ ತರ ವಕ್ರತೆ ಅಂದ್ರೆ ಈಗ ಮಕ್ಕಳಲ್ಲಿ ಒಂದು ಹಾಲು ಹಲ್ಲು ಅಂತ ಬರುವ ಒಂದು ಸ್ಟೇಜ್ ಇದೆ. ಚಿಕ್ಕ ಮಕ್ಕಳಾಗಿರುವಾಗ ಹಾಲು ಹಲ್ಲು ಇರ್ತದೆ. ಸ್ವಲ್ಪ ದೊಡ್ಡವರಾದ ಮೇಲೆ ನಮ್ಗೆ ಶಾಶ್ವತ ಹಲ್ಲುಗಳು ಬರ್ತದೆ. ಸೊ ಈ ಹಾಲು ಹಲ್ಲು ಹೋಗ್ಲಿಕ್ಕೆ ಅದಕ್ಕೆ ಕೆಲವು ಟೈಮ್ ಪೀರಿಯಡ್ ಉಂಟು. ಇಷ್ಟು ಏಜ್ ಅಲ್ಲಿ ಈ ಹಲ್ಲು ಹೋಗ್ಬೇಕು, ಈ ಏಜ್ ಅಲ್ಲಿ ಇನ್ನೊಂದು ಹಲ್ಲು ಹೋಗ್ಬೇಕಂತ ಆ ಒಂದು ಟೈಮ್ ಪೀರಿಯಡ್ ಇದೆ. ಈ ಟೈಮ್ ಪೀರಿಯಡ್ಕ್ಕಿಂತ ಮುಂಚೆನೆ ಹಲ್ಲು ಯಾವುದೇ ಕಾರಣಕ್ಕೆ, ಈಗ ಹಲ್ಲು ಹುಳುಕಾಗಲಿ ಬೇರೆ ಯಾವುದಾದ್ರೂ ಕಾರಣಕ್ಕೆ ಹಲ್ಲು ನೋವು ಬಂತು, ಹಲ್ಲನ್ನು ತೆಗೆಸ್ಕೊಂಡ್ರೆ ಶಾಶ್ವತ ಹಲ್ಲು ಬರುವ ಟೈಮ್ ಆಗುವಾಗ ಅಲ್ಲಿ ಇರುವ ಆ ಒಂದು ಜಾಗ ಕ್ಲೋಸ್ ಆಗಿರ್ತದೆ. ಸೊ ಈ ಕಾರಣಕ್ಕೆ ಶಾಶ್ವತ ಹಲ್ಲು ಬರುವ ಟೈಮಿಗೆ ಜಾಗ ಕ್ಲೋಸ್ ಆಗುವ ಕಾರಣಕ್ಕೆ ಹಲ್ಲು ವಕ್ರತೆಯಲ್ಲಿ ಬರ್ತದೆ. ಮತ್ತೆ ಬೇರೊಂದು ಕಾರಣ ಅಂತ ಅಂದ್ರೆ, ನಾನೊಂದು ಟೈಮ್ ಪೀರಿಯಡ್ ಹೇಳಿದಲ್ಲ, ಏಜ್ ಆಗುವಾಗ ಹೋಗ್ಬೇಕು. ಸಪೋಸ್ ಅಷ್ಟು ಏಜ್ ಆಗಿ ಸಹ ಹಲ್ಲು ಹೋಗದೆ ಶಾಶ್ವತ ಹಲ್ಲು ಬಂದ್ರೆ ಸಹ ಅದು ಸಹ ವಕ್ರತೆಗೆ ಕಾರಣ ಆಗ್ತದೆ. ಮತ್ತೆ ಮಕ್ಕಳಲ್ಲಿ ಕೆಲವು ಅಭ್ಯಾಸ ಅಂದ್ರೆ, ಈಗ ಬೆರಳು ಚೀಪುವ ಅಭ್ಯಾಸ, ಇಲ್ಲಾಂದ್ರೆ ಬೆರಳು ಬಾಯಿಗೆ ಹಾಕುವ ಅಭ್ಯಾಸ, ಇಲ್ಲಾಂದ್ರೆ ಅವರಿಗೆ ಬಾಯಲ್ಲಿ ಉಸಿರಾಡುವ ಅಭ್ಯಾಸ ಎಲ್ಲ ಇದ್ರೆ ಅದು ಹಲ್ಲಿನ ವಕ್ರತೆಗೆ ಕಾರಣವಾಗ್ತದೆ. ಸೊ ಇದಕ್ಕೆ ಎಂತ ಟ್ರೀಟ್ಮೆಂಟ್ ಕೊಡ್ಬೋದು ಅಂದ್ರೆ, ಈಗ ಯಾವುದೇ ಕಾರಣವಾಗಲಿ ಒಂದು ಟೈಮ್ ಆಗೋಕ್ಕಿಂತ ಮುಂಚೆನೆ ಹಲ್ಲು ಕೀಳ್ಕೊಂಡ್ರೆ ಆ ಟೈಮಲ್ಲೇ ಅದಕ್ಕೆ ಬೇಕಾಗಿರುವ ಸ್ಪೇಸ್ ಮೇಂಟೈನರ್ ಥೆರಪಿ ಅಂತ ಇದೆ. ಅಂದರೆ ಅದು ಮಾಡಿಸ್ಕೊಂಡ್ರೆ ನಿಮಗೆ ಶಾಶ್ವತ ಹಲ್ಲು ಬರುವ ತನಕ ಆ ಜಾಗ ಉಳಿಸ್ಬೋದು. ಮತ್ತೊಂದು ಅಂದರೆ, ಒಂದು 10-12 ವರ್ಷ ಆಗುವಾಗ ಅಥವಾ 13 ವರ್ಷ ಆಗುವಾಗ ಹಲ್ಲು ಹೋಗಿ ಶಾಶ್ವತ ಹಲ್ಲು ಬರ್ತದೆ. ಸೊ ವಕ್ರತೆ ಇದ್ದರೆ ಆ ಟೈಮಲ್ಲಿ ಹಲ್ಲಿಗೆ ಸರಿಗೆ ಹಾಕಿಸಿ ಅದನ್ನು ಲೆವೆಲ್ ಮಾಡಿಸ್ಬೋದು. ಪೂಜಾ, ಈಗ ಹಲ್ಲು ಬಗ್ಗೆ ಅವರು ಹೇಳ್ತಾ ಇದ್ರು, ಪೋಷಕರು ಅದ್ರ ಬಗ್ಗೆ ಯಾವ ರೀತಿಯಾಗಿ ಕಾಳಜಿಯನ್ನು ವಹಿಸಬೇಕು, ಅಥವಾ ಹಲ್ಲು ಹೋಗಿ ನಂತರ ಬರುವಂಥದ್ದು ಏಜ್ಡ್ ಟೈಮಲ್ಲಿ ಬರುವಂಥದ್ದು, ಸೊ ಅದು ಮುಖ್ಯನಾ ಅಥವಾ ಹಲ್ಲಿನ ಬಗ್ಗೆ ಕಾಳಜಿ ವಹಿಸುವಂಥದ್ದು ಪೋಷಕರಿಗೆ ಮುಖ್ಯನಾ ಅಂತ ಹೇಳಿ? ನೋಡಿ, ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ 2 ಸಲ ಹಲ್ಲು ಬರ್ತದೆ. ಒಂದು ಬರುವಂತಹ ಹಲ್ಲುಗಳು ಹಲ್ಲುಗಳು, ಅದು ಹೋಗಿ ಬರುವಂತಹ ಹಲ್ಲುಗಳು ಶಾಶ್ವತ ಹಲ್ಲುಗಳು. ಈ 2ರ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ.
ಯಾಕೆಂದ್ರೆ ಹೆಚ್ಚಾಗಿ ನಾವು ನೋಡುದೇನಂದ್ರೆ ಈ ಪೋಷಕರಲ್ಲಿ ಒಂದು ಭಾವನೆ ಇರ್ತದೆ, ಅದು ಹೇಗೂ ಹಾಲು ಹಲ್ಲಲ್ಲ, ಅದು ಹೇಗೂ ಹೋಗುವಂತ ಹೋಗುತ್ತೆ, ಹಲ್ಲು, ಒಂದು ಸರ್ಟೆನ್ ಏಜ್ ಆಗುವಾಗ ಹೇಗೂ ಹೋಗುತ್ತೆ, ಹೇಗೂ ಹೋಗುವ ಹಲ್ಲು, ಆಮೇಲೆ ಬೇರೆ ಹಲ್ಲು ಬರ್ತದೆ, ಅದನ್ನು ನಾವೇನು ಜಾಗ್ರತೆ ಮಾಡುವ ಅಗತ್ಯ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡುವ ಅಗತ್ಯವಿಲ್ಲವೆಂದು. ಅದು ಸರಿಯಲ್ಲ. ಯಾಕಂದ್ರೆ ಮೊದಲನೇದಾಗಿ ಮಕ್ಕಳ ಬಾಯಿಯಲ್ಲಿ ಏನಾದರೂ ಹುಳುಕಾದಲ್ಲಿ ಅಥವಾ ಆ ಇನ್ಫೆಕ್ಷನ್ ಇದ್ದಲ್ಲಿ, ಕೀವು ಬಾವು ತುಂಬಿಕೊಂಡಲ್ಲಿ ಆ ಮಗುವಿನ ಆರೋಗ್ಯಕ್ಕೆ ಫಸ್ಟ್ ಆಫ್ ಆಲ್ ಅದು ಒಳ್ಳೆಯದಲ್ಲ. ಯಾಕಂದ್ರೆ ಆ ಬಾಯಿ ಆರೋಗ್ಯ ಆ ಮಗುವಿನ ಜೀವನ ಶೈಲಿಯ ಮೇಲೆ ಪರಿಣಾಮ ಬೀರ್ತದೆ. ಆ ಮಗು ಆ ನೋವನ್ನು ಅನುಭವಿಸಿಕೊಂಡು ಆಹಾರವನ್ನು ಸರಿಯಾಗಿ ಜೀರ್ಣಿಸದೆ ಆರೋಗ್ಯವಂತವಾಗಿ ಇರಲು ಸಾಧ್ಯವಿಲ್ಲ. ಸೊ ಆ ಪ್ರತಿಯೊಂದು ಮಗುವಿನ ಹಾಲು ಹಲ್ಲಿನ ಚಿಕಿತ್ಸೆ ಅತ್ಯಂತ ಅಗತ್ಯ. ಅಷ್ಟು ಮಾತ್ರವಲ್ಲದೆ ಆ ಹಾಲು ಹಲ್ಲುಗಳು ಸಮಯಕ್ಕೆ ಮುಂಚಿತವಾಗಿ ಅಥವಾ ಸಮಯಕ್ಕೆ ನಂತರವಾಗಿ ಹೋದಲ್ಲಿ ಅದು ನಮ್ಮ ಬರುವ ಶಾಶ್ವತ ಹಲ್ಲಿನ ಮೇಲೆ ಪರಿಣಾಮ ಬೀರ್ತದೆ. ಯಾಕಂದ್ರೆ ಈ ಹಾಲು ಹಲ್ಲುಗಳು ಯಾವ ರೀತಿಯಲ್ಲಿ ರಚಿಸಿದ್ದಾರೆ ಅಂದ್ರೆ ಆ ಹಾಲು ಹಲ್ಲುಗಳು ಹೋಗಿ ಅವುಗಳ ಜಾಗದಲ್ಲಿ ಶಾಶ್ವತ ಹಲ್ಲು ಬರಬೇಕು. ಸೊ ಮಗುವಿಗೆ ಸುಮಾರು 7 ರಿಂದ 8 ತಿಂಗಳಿಂದ ಹಿಡಿದು ಸುಮಾರು 3 ವರ್ಷವಾಗುವವರೆಗೆ ಎಲ್ಲ ಹಾಲುಗಳು ಒಂದೊಂದನೆಯದಾಗಿ ಬರ್ತದೆ. ಆಮೇಲೆ ಆ ಮಗುವಿಗೆ ಸುಮಾರು 6 ವರ್ಷವಾಗುವುದರಿಂದ ಹಿಡಿದು ಸುಮಾರು 12-13 ವರ್ಷವಾಗುವಾಗ ಶಾಶ್ವತ ಹಲ್ಲುಗಳು ಬರ್ತವೆ. ಆ ಒಂದೊಂದೇ ಹಾಲು ಹಲ್ಲುಗಳು ಹೋಗಿ ಆ ಜಾಗದಲ್ಲಿ ಶಾಶ್ವತ ಹಲ್ಲುಗಳು ಬರ್ತವೆ. ಸೊ ಈಗ ಸಮಯಕ್ಕೆ ಮುಂಚಿತವಾಗಿ ಹಾಲು ಹಲ್ಲುಗಳು ಹೋದ್ರೆ ಆ ಶಾಶ್ವತ ಹಲ್ಲುಗಳು ಬರಲಿಕ್ಕೆ ಸ್ಪೇಸ್ ಕಡಿಮೆ ಆಗ್ತದೆ, ಅಥವಾ ನಂತರ ಹೋದ್ರೆ ಪುನಃ ಅದಕ್ಕೆ ಬರಲಿಕ್ಕೆ ಸ್ಪೇಸ್ ಇರುವುದಿಲ್ಲ. ಸೊ ದಂತ ವಕ್ರತೆಗೆ ಇದು ಮತ್ತು ಮುಂದಕ್ಕೆ ಬೇರೆ ದಂತ ತೊಂದರೆಗಳಿಗೆ ಅಂದ್ರೆ ದಂತಕ್ಷಯವಾಗಲಿ ವಸಡಿನ ರೋಗಗಳಾಗಲಿ ಜಾಸ್ತಿ ಆಗುವ ಸಂಭಾವನೆಗಳು ಹೆಚ್ಚಾಗಿರ್ತದೆ. ಸೊ ಈ ಹಾಲು ಹಲ್ಲುಗಳನ್ನು ಮೇಂಟೈನ್ ಮಾಡುವುದು ಅತ್ಯಂತ ಅಗತ್ಯ. ಸೊ ಈಗಾಗಲೇ ಹೇಳಿದಾಗೆ ಮಗುವಿಗೆ ಜಾಸ್ತಿ ಆದ ಸಿಹಿಯಾದ ಜಿಗುಟಾದ ಪದಾರ್ಥಗಳ ಸೇವನೆಯನ್ನು ಕಡಿಮೆಗೊಳಿಸುವುದು ಚಿಕ್ಕ ವಯಸ್ಸಿನಲ್ಲಿ. ಮತ್ತೆ ಈ ಹುಟ್ಟಿದ ಮಗುವಿಗೂ ಕೂಡ ಈ ವಸಡು ಇರ್ತದೆ, ಅಂದ್ರೆ ನಾವು ಗಮ್ ಪ್ಯಾಡ್ಸ್ ಅಂತ ಹೇಳ್ತೇವೆ. ಸೊ ಹಲ್ಲು ಇರುವುದಿಲ್ಲ, ಆದ್ರೂ ಕೂಡ ಪ್ರತಿ ಬಾರಿ ತಾಯಿ ಹಾಲು ಉಣಿಸಿದ ಮೇಲೆ ಒಂದು ಶುಭ್ರವಾದ ಹತ್ತಿಯ ಬಟ್ಟೆಯಲ್ಲಿ ತನ್ನ ಬೆರಳಿಗೆ ಅದನ್ನು ಕಟ್ಟಿ ಆ ಮಗುವಿನ ವಸಡನ್ನು ಕ್ಲೀನ್ ಮಾಡುವುದು ಅತ್ಯಂತ ಅಗತ್ಯ. ಮತ್ತೆ ಹಲ್ಲು ಹುಟ್ಟಿದ ಕೂಡಲೇ ಆ ಹಲ್ಲನ್ನು ಒಂದು ಮೃದುವಾದ ಕುಂಚವಿರುವ ಮಕ್ಕಳಿಗೆ ಅಂತವೇ ಬ್ರಷ್ ಬರ್ತದೆ, ಆ ಬ್ರಷ್ ನಿಂದ ಮತ್ತು ಚೂರು ಅಂದ್ರೆ ಈ ಅಕ್ಕಿ ಗಾತ್ರಕ್ಕಿಂತ ಸಹ ಕಡಿಮೆ ಚೂರು ಫ್ಲೂರೈಡ್ ಅಂಶ ಇರುವ ಟೂತ್ ಪೇಸ್ಟ್ ಇಂದ ಆ ಹಲ್ಲನ್ನು ಉಜ್ಜಬೇಕು. ಮತ್ತೆ ಮಗುವಿಗೆ 1 ವರ್ಷವಾದ ಮೇಲೆ ಆ ಮಗುವಿನ ಒಂದು ಫಸ್ಟ್ ಡೆಂಟಲ್ ವಿಸಿಟ್ ಅನ್ನು ಮಾಡಬೇಕು. ಅಂದ್ರೆ ಏನಾದರೂ ತೊಂದರೆ ಇದ್ದಲ್ಲಿ ಆ ದಂತ ವೈದ್ಯರು ಅದರ ಗುರುತಿಸಿ ಅದನ್ನು ತಿಳಿಸ್ತಾರೆ. ಮತ್ತೆ ಮಗುವಿನ ಹಲ್ಲುಗಳು ಬಂದ ಮೇಲೆ ನಿಯಮಿತವಾಗಿ 6 ತಿಂಗಳಿಗೊಮ್ಮೆ ಮಗುವನ್ನು ದಂತ ವೈದ್ಯರಲ್ಲಿ ಕರೆತರಬೇಕು. ಏನಂದ್ರೆ ಶುರುವಿನ ಹಂತದಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದರೆ ನಂತರ ಸಮಯಕ್ಕೆ ಮುಂಚಿತವಾಗಿ ಹಲ್ಲನ್ನು ಕೀಳುವುದು, ಸ್ಪೇಸ್ ಮೇಂಟೈನ್ ಮಾಡುವುದು, ಅಂತಹ ಚಿಕಿತ್ಸೆಗಳು ಕಡಿಮೆ ಆಗ್ತದೆ. ಈಗ ತಾವು ಹೇಳಿರೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಅದು ತೀರಾ ವಿರಳ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬೇರೆ ಏನಾದರೂ ಒಂದು ಇಂಜೆಕ್ಷನ್ ಕೊಡೋದಕ್ಕೆ 6 ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ ಮಗುವನ್ನು ಕರ್ಕೊಂಡು ಹೋಗ್ತೀವಿ. ಬಟ್ ತಾವೀಗ ಹೇಳಿರುವಂಥ ಪಾಯಿಂಟ್ ಆ್ಯಕ್ಚುಲಿ ನನಗೂ ಕೂಡ ಹೊಸ್ತು ಅಂತ ಅನಿಸ್ತು. ಮಗುವನ್ನು 6 ತಿಂಗಳಿಗೊಮ್ಮೆ ಡೆಂಟಿಸ್ಟ್ ಪಕ್ಕ ಕರ್ಕೊಂಡು ಹೋಗುವಂಥದ್ದು ತುಂಬಾ ವಿರಳ ಆಗ್ತದೆ. ಬಟ್ ಇನ್ನು ಮುಂದಕ್ಕೆ ಅದು ಆಗಲೇಬೇಕಾಗಿದೆ. ಆಗಿದ್ರೆ ಉತ್ತಮ. ಯಾಕಂದ್ರೆ ನಾವು ಎಷ್ಟೋ ದಂತ ಚಿಕಿತ್ಸೆಗೆ ನಾವು ಖರ್ಚು ಮಾಡ್ತೇವೆ, ಅದನ್ನ ಆಕ್ಚುಲಿ ಡೆಂಟಲ್ ಚೆಕಪ್ಗೆ ರೂಟೀನ್ ಆಗಿ ಹೋಗಿ ಆ ಚಿಕಿತ್ಸೆ ಮಾಡಿಸಿಕೊಳ್ಳುವುದನ್ನು ನಾವು ತಡೆಗಟ್ಟಬಹುದು. ತಡೆಗಟ್ಟುವುದಕ್ಕೆ ನಾವು ಆ ದಂತ ಆರೋಗ್ಯವನ್ನು ತಡೆಗಟ್ಟುವುದಕ್ಕೆ, ಹದಗೆಡುವುದನ್ನು ತಡೆಗಟ್ಟುವುದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ಅಂಡ್ ಈಗ ಅದಕ್ಕಿಂತ ಹೆಚ್ಚಾಗಿ ಈಗ ಎಲ್ಲರೂ ಕೂಡ ಅನುಭವಿಸ್ತಾ ಇರುವಂಥದ್ದು ಮತ್ತು ಪರ್ಟಿಕ್ಯುಲರ್ಲಿ ಗೊತ್ತಿರುವಂಥ ವಿಚಾರ ಅಂತ ಹೇಳಿದ್ರೆ ತಂಬಾಕು ಸೇವನೆಯಿಂದ ಆಗ್ತಾ ಇರುವಂಥ ಸಮಸ್ಯೆ. ಅದ್ರ ಬಗೆಗೆ ಮಾಹಿತಿ ಕೊಡೋದಕ್ಕಿಂತ ಜನರಿಗೆ ಗೊತ್ತಿದೆ ತಂಬಾಕು ಸೇವನೆಯಿಂದ ಹಲ್ಲು ಮತ್ತು ಬಾಯಿಗೆ ಸಂಬಂಧಪಟ್ಟಂಥ ರೋಗಗಳು ಬರುತ್ತೆ ಅಂತ ಹೇಳಿ. ಸೊ ಆ ವಿಚಾರವಾಗಿ ಮಾತಾಡೋದಾದ್ರೆ ಹೇಳೋದಾದ್ರೆ ತಂಬಾಕು ಸೇವನೆಯಿಂದ ಅದು ಬಾಯಿ ಆರೋಗ್ಯ ಮಾತ್ರವಲ್ಲ, ಇಡೀ ದೇಹವನ್ನೇ ತತ್ತರಿಸಿ ಬಿಡ್ತದೆ. ಇದು ಎಲ್ಲರಿಗೂ ತಿಳಿದ ವಿಚಾರ. ಪ್ರತಿಯೊಂದು ಪ್ಯಾಕೆಟ್ನಲ್ಲೂ ಅದರಲ್ಲಿ ಚಿತ್ರೀಕರಿಸಿ ಅದನ್ನು ತೋರಿಸ್ತಾರೆ, ಆದ್ರೂ ಜನರು ಅದನ್ನು ಸೇವಿಸ್ತಾ ಇದ್ದಾರೆ. ಅದಕ್ಕೆ ಅಂತ ಹೇಳಿ ಸಪರೇಟ್ ಆಡ್ ಅಂತ ಏನಿಲ್ಲ, ಬಾಯಿಯ ವಿಚಾರವನ್ನೇ ಹಾಕಿರ್ತಾರೆ, ಇದರಿಂದ ಸಮಸ್ಯೆ ಇದೆ ಅಂತ ಅದರ ಚಿತ್ರವನ್ನೇ ಹಾಕಿರ್ತಾರೆ. ಅಂದ್ರೆ ನೋಡಿದ ಕೂಡಲೇ ಅವನಿಗೆ ಓದ್ಲಿಕ್ಕೆ ಬರ್ಬೇಕಂತಿಲ್ಲ, ನೋಡಿದ ಕೂಡಲೇ ಗೊತ್ತಾಗ್ತದೆ ಇದೊಂದು ಹಾನಿಕಾರಕ ವಿಷಯವಂತ ಹೇಳಿ. ಆದ್ರೂ ಜನರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಅದನ್ನು ಉಪಯೋಗಿಸುವ ಪ್ರಾಯ ಕೂಡ ಕಡಿಮೆ ಆಗ್ತಿದೆ. ಚಿಕ್ಕ ಮಕ್ಕಳು ಕೂಡ ಎಕ್ಸ್ಪೆರಿಮೆಂಟೇಷನ್ ಅಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ತಂಬಾಕು ಯಾವುದೇ ವಿಧದಲ್ಲಿರಲಿ, ಅದು ಧೂಮಪಾನವಾಗಿರಲಿ ಅಥವಾ ಧೂಮಪಾನ ರಹಿತ ಅಂದರೆ ನಾವು ಜಗಿಯುವಂತಹ ತಂಬಾಕು, ಅದು ಗುಟ್ಕಾ ಇರಲಿ, ಕೈನಿ, ಜರ್ದ, ಈ ಸಿಗರೇಟ್ ಯಾವುದೇ ಇರಲಿ, ಇದು ದೇಹಕ್ಕೆ ಹಾನಿಕಾರಕ ಮತ್ತು ಬಾಯಿಗೆಲ್ಲೂ ಕೂಡ ಅಷ್ಟೇ ಇದು ಹಾನಿಕಾರಕ. ಒಂದು ಧೂಮಪಾನ ಮಾಡಿದ ಕೂಡಲೇ ಆ ಹೊಗೆಯಿಂದ ಸುಮಾರು 4,000 ಅಪಾಯಕಾರಿ ರಾಸಾಯನಿಕಗಳು ಹೊರಹೊಮ್ಮುತ್ತವೆ ಮತ್ತು ಸುಮಾರು 60 ಅದರಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಿಕಗಳಿವೆ. ಸೊ ಅಷ್ಟೊಂದು ಹಾನಿಯನ್ನು ಇದು ಉಂಟು ಮಾಡ್ತದೆ. ಸೊ ಈ ತಂಬಾಕನ್ನು ಉಪಯೋಗಿಸಿದಾಗ ನಾವು ಶುರುವಿಗೆ ಏನ್ ನೋಡ್ತೇವೆ ಅಂದ್ರೆ ಒಂದು ಬಾಯಿಂದ ಒಂದು ದುರ್ವಾಸನೆ ಹೊರಹೊಮ್ಮುತ್ತದೆ. ಪ್ರತಿಯೊಬ್ರು ತಂಬಾಕು ಉಪಯೋಗಿಸುವವರು ಬಾಯಿಂದ ಒಂದು ವಾಸನೆ ಬರ್ತದೆ, ಸಿಗರೇಟ್ ಸೇದಿರ್ಲಿ ಅಥವಾ ತಂಬಾಕನ್ನು ಜಗಿದಿರ್ಲಿ.
ಅಷ್ಟು ಮಾತ್ರವಲ್ಲದೆ ಹಲ್ಲಿನಲ್ಲಿ ಕಲೆಗಳು, ಅಂದ್ರೆ ಅದರಲ್ಲಿ ಒಂದು ಟಾರ್ ಅಂಶ ಅಂತ ಇರ್ತದೆ. ಸೊ ಅದರಿಂದಾಗಿ ಆ ಹಲ್ಲಿನಲ್ಲಿ ಒಂದು ಕಲೆಗಳು ಉಂಟಾಗ್ತದೆ. ಅದು ಖಾಲಿ ಸಣ್ಣ ಪುಟ್ಟ ವಿಷಯಗಳು. ಉಳಿದಂತೆ ಏನಾಗ್ತದೆ ಅಂದ್ರೆ ವಸಡು ಕೆಳಸರಿಯಲು ಆರಂಭಿಸುತ್ತದೆ. ಹೆಚ್ಚಾಗಿ ವಸಡಿನ ತೊಂದರೆಯು ಈ ವಯಸ್ಸಾದಂತೆ ಕಂಡು ಬರುವಂತಹ ತೊಂದರೆ. ಬಟ್ ಈ ಸಿಗರೆಟ್ ಸೇದುವವರಲ್ಲಿ ಅಥವಾ ಈ ತಂಬಾಕು ಉಪಯೋಗಿಸುವವರಲ್ಲಿ ಈ ವಸಡಿನ ತೊಂದರೆಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ನಮ್ಮ ಬಾಯಿಯಲ್ಲಿ ಕೆಲವೊಂದು ಚೇಂಜಸ್ಗಳು, ಅಂದ್ರೆ ಬಿಳಿ ಕಲೆಗಳಿರ್ಬೋದು, ಕೆಂಪು ಕಲೆಗಳಿರ್ಬೋದು, ಅಥವಾ ಬಿಳಿ ಕೆಂಪು ಮಿಶ್ರಿತ ಕಲೆಗಳು, ಅಥವಾ ಬಾಯಿಯಲ್ಲಿ ಉರಿ ಬರುವುದು, ಬಾಯಿ ತೆರೆಯಲು ಕಷ್ಟವಾಗುವುದು, ಮತ್ತು ಬಾಯಿಯನ್ನು ನೀವು ಮುಟ್ಟಿದ್ರೆ ಹೆಚ್ಚಾಗಿ ಒಂದು ಸಾಫ್ಟ್ ಟೆಕ್ಸ್ಚರ್ ಇರ್ತದೆ. ಈ ತಂಬಾಕನ್ನು ಜಗಿಯುವವರಲ್ಲಿ ಅದು ಸ್ವಲ್ಪ ಗಟ್ಟಿಯಾಗಿರ್ತದೆ, ಅಂದ್ರೆ ಫೈಬ್ರಸ್ ಆಗಿರ್ತದೆ. ಸೊ ಇದು ಬಾಯಿಯನ್ನು ತೆರೆಯಲು ಮತ್ತು ಮುಂದಕ್ಕೆ ಹಾಗೆಯೇ ಬಿಟ್ಟಲ್ಲಿ ನುಂಗಲು ಕೂಡ ಕಷ್ಟವಾಗ್ತದೆ. ಸೊ ಇದೆಲ್ಲ ನಾನು ಹೇಳಿದ ಈಗ ಚಿಹ್ನೆಗಳು, ಇದೆಲ್ಲ ಅಥವಾ ಗುಣವಾಗದ ಹುಣ್ಣು ಕೂಡ, ಇವೆಲ್ಲ ಕ್ಯಾನ್ಸರ್ ಪೂರ್ವಕ ಚಿಹ್ನೆಗಳು. ಈ ಚಿಹ್ನೆಗಳನ್ನು ಒಂದು ವೇಳೆ ಯಾರಾದರೂ ಉಪಯೋಗಿಸುತ್ತಿದ್ದು ಈ ಚಿಹ್ನೆಗಳನ್ನು ಕಂಡಲ್ಲಿ ಕೂಡಲೇ ಅವರು ದಂತವೈದ್ಯರು ಅಥವಾ ವೈದ್ಯರನ್ನು ಭೇಟಿಯಾಗಿ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಉತ್ತಮ. ಯಾಕಂದರೆ ಶುರುವಿನ ಹಂತದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು, ಮತ್ತೆ ಲೇಟ್ ಆದಲ್ಲಿ ಇದು ಕ್ಯಾನ್ಸರ್ಗೆ ಮಾರ್ಪಾಡಾಗುವ ಸಂಭಾವನೆಗಳು ಹೆಚ್ಚಾಗಿರ್ತವೆ. ಮೇಘ ಅವರೀಗ ತಂಬಾಕು ಸೇವನೆಯಿಂದ ಬಾಯಿಯ ಸಮಸ್ಯೆಗಳು ಬರುವಂಥದ್ದು ಓಕೆ, ನಾವು ಡೆಫಿನೆಟ್ಲಿ ಆಗಿ ಕೆಲವರಿಗೆ ಅದನ್ನು ಅರ್ಥ ಮಾಡಿಸ್ಬೇಕಂತ ಏನಿಲ್ಲ. ನಾವು ಹಲ್ಲಿನಲ್ಲಿ ಜಗಿಯೋದ್ರಿಂದ ಸಮಸ್ಯೆಗಳು ಬರಬಹುದು ಅನ್ನುವಂಥದ್ದು ಸಾಮಾನ್ಯ. ಬಟ್ ಈ ಧೂಮಪಾನದಿಂದಲೂ ಕೂಡ ಯಾವ ಥರ ಬಾಯಿಯ ಸಮಸ್ಯೆ ಅಥವಾ ಹಲ್ಲಿನ ಸಮಸ್ಯೆ ಬರ್ಬೋದು ಅಂತ? ಧೂಮಪಾನದಲ್ಲಿ ಎಂತ ಆಗ್ತದೆ ಅಂದ್ರೆ, ಈಗ ಧೂಮಪಾನ ಮಾಡುವವರಲ್ಲಿ ಬ್ಲಡ್ ವೆಸಲ್ಸ್ ಚಿಕ್ಕ ಆಗ್ತಾ ಹೋಗ್ತದೆ. ಅಂದ್ರೆ ನರಾಂಶದ ವಿಡ್ತ್ ಉಂಟಲ್ಲ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಈಗ ಬಾಯಲ್ಲಿ ಆದ್ರೆ ಸಹ ಬಾಯಲ್ಲಿ ಅಂದ್ರೆ ನಮ್ಗೆ ರಕ್ತ ಸಂಚಾರ ಅಂತ ಹೇಳ್ತೇವೆ, ಅದೆಲ್ಲ ತುಂಬಾ ಕಮ್ಮಿ ಆಗ್ತದೆ. ಸೊ ಹೀಗೆ ಧೂಮಪಾನ ಮಾಡುವವರಲ್ಲಿ ಈ ನರದ ವಿಡ್ತ್ ಕಮ್ಮಿ ಆಗ್ತಾ ಹೋಗ್ತಾಗೆ ಈ ವಸಡು ಪ್ರಾಬ್ಲಮ್ ಬರುದು ಜಾಸ್ತಿ. ವಸಡಲ್ಲಿ ಅಂದ್ರೆ ಕೀವಾಗುದು ಅಥವಾ ವಸಡಿನಲ್ಲಿ ಒಂಥರ ಎಲ್ಲ ದುರ್ವಾಸನೆಯಿಂದನೇ ಸ್ಟಾರ್ಟ್ ಆಗೋದು. ದುರ್ವಾಸನೆಯಿಂದ ಸ್ಟಾರ್ಟ್ ಆಗಿ ವಸಡಿನ ಅಥವಾ ನಿಜ್ಜೆ ಇದೆಯಲ್ಲ, ನಿಜ್ಜೆ ಜಾರ್ತಾ ಹೋಗ್ತದೆ. ಸೊ ಇದೆಲ್ಲ ಧೂಮಪಾನದ ಸೈಡ್ ಎಫೆಕ್ಟ್ಸ್. ಈ ಬಾಯಿಯ ಕ್ಯಾನ್ಸರ್ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಬಾಯಿಯ ಕ್ಯಾನ್ಸರ್ ಪ್ರಮುಖವಾಗಿ ಬರುವಂಥದ್ದು ಧೂಮಪಾನ ಅಥವಾ ತಂಬಾಕು ಸೇವನೆಯಿಂದ. ಇದನ್ನು ಮನೆಯಲ್ಲಿ ಏನಾದರೂ ತಪಾಸಣೆ ಮಾಡುವಂಥದ್ದು ಅಥವಾ ಅದಕ್ಕೆ ಏನಾದರೂ ಆರೈಕೆ ಮಾಡುವಂಥದ್ದು ಏನಾದರೂ ಇದೆಯಾ? ಮೊದಲನೆಯದಾಗಿ ಈ ಹ್ಯಾಬಿಟ್ ಅನ್ನು ಬಿಡಬೇಕು, ಕಂಪ್ಲೀಟ್ ಆಗಿ ಬಿಡಬೇಕು. ಹ್ಯಾಬಿಟ್ ಅನ್ನು ಬಿಡದೆ ಏನು ಆರೈಕೆ ಮಾಡಿದ್ರು ಪ್ರಯೋಜನ. ಹ್ಯಾಬಿಟ್ ಇದ್ದದ್ದನ್ನು ಬಿಡುವುದು ಅತ್ಯಂತ ಅಗತ್ಯ. ಮತ್ತು ಸ್ವಲ್ಪ ಬ್ರೈಟ್ ಫುಡ್ಸ್, ಅಂದರೆ ಬ್ರೈಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಬ್ರೈಟ್ ಕಲರ್ ಇರುವಂಥದ್ದನ್ನು ಜಾಸ್ತಿಯಾಗಿ ಸೇವಿಸಬೇಕು. ನೀರನ್ನು ಜಾಸ್ತಿಯಾಗಿ ಸೇವಿಸಬೇಕು. ಅದಕ್ಕಿಂತವೂ ಮುಖ್ಯವಾಗಿ ಬಾಯಿಯಲ್ಲಾಗುವ ಬದಲಾವಣೆಯನ್ನು ಗಮನಿಸುತ್ತಿರಬೇಕು. ನಾವು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಸೊ ಡಾಕ್ಟರ್ಗೆ ಬರುವುದಕ್ಕಿಂತ ಮುಂಚೆ ನಾವು ಪ್ರತಿದಿನ ಹೇಗೂ ಹಲ್ಲುಚ್ತೇವೆ, ಸೊ ಅದರ ಜೊತೆಗೆ ಸ್ವಲ್ಪ ನಾಲಿಗೆಯನ್ನು ಮೇಲೆ ಮಾಡಿ, ನಾಲಿಗೆಯನ್ನು ಕೆಳಗೆ ಮಾಡಿ, ನಮ್ಮ ಮೇಲಿನ ದವಡೆ, ನಮ್ಮ ಚೀಕ್ಸ್ ಭಾಗವನ್ನು ಒಳಗಿನಿಂದ, ಸೊ ಏನಾದರೂ ಅದರಲ್ಲಿ ಕಲರ್ ಬದಲಾವಣೆಗಳು ಉಂಟಾ ಅಂತ ನೋಡಬೇಕು. ಏನಾದರೂ ಕೆಂಪು ಕಲರ್ ಬದಲಾವಣೆ ಅಥವಾ ಬಿಳಿ ಕಲರ್ ಬದಲಾವಣೆ ಅಥವಾ ಏನಾದರೂ ಹುಣ್ಣು, ಅದು ನೋವಿಲ್ಲದ ಹುಣ್ಣು ಕೂಡ ಆಗಿರ್ಬೋದು. ನೋವಿಲ್ಲದಿದ್ರೂ ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್. ಸೊ ನೋವಿಲ್ಲದ ಹುಣ್ಣು ಆಗಿರಲಿ ಅಥವಾ ಗುಣವಾಗದಂಥ ಹುಣ್ಣಾಗಿರಲಿ, ಅಥವಾ ಅವರಿಗೆ ನೋಡುವಾಗ ಈ ಚೀಕ್ಸ್ ಮುಟ್ಟುವಾಗ ಒಂದು ಸೈಡ್ ಚೀಕ್ ಸ್ವಲ್ಪ ಜಾಸ್ತಿ ಪುಷ್ ಆಗ್ತದೆ, ಇನ್ನೊಂದು ಸೈಡ್ ಸ್ವಲ್ಪ ದಪ್ಪ ಇದ್ದಾಗೆ ಇದೆ, ಅಂಥದ್ದೆಲ್ಲ ಬದಲಾವಣೆಗಳು. ಅಥವಾ ಬಾಯಲ್ಲಿ ಉರಿ, ಅಂದ್ರೆ ಮುಂಚೆ ಕೆಲವರು ಹೇಳ್ತಾರೆ ನನಗೆ ಖಾರ ಅಂದ್ರೆ ತುಂಬಾ ಇಷ್ಟ ಅಂತ, ಮತ್ತೆ ಸ್ವಲ್ಪ ಕಾಲಕ್ರಮೇಣ ಇವರು ಈ ಅಭ್ಯಾಸಗಳು, ತಂಬಾಕು ಅಭ್ಯಾಸ ಜಾಸ್ತಿ ಆದಾಗ ಹಾಗೆ ಅದೇ ಆಹಾರವನ್ನು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ಅದು ಜಾಸ್ತಿ ಖಾರ ಆಗಿದೆ, ನನಗೆ ತಿನ್ಲಿಕ್ಕೆ ಆಗುದಿಲ್ಲ, ನನಗೆ ಬಿಸಿ ಚಹಾ ಕುಡ್ಲಿಕ್ಕೆ ಆಗುದಿಲ್ಲ, ಚಹಾವನ್ನು ಆರಿಸಿ ಕುಡಿಯುವುದು, ಅಂದ್ರೆ ಬಾಯುರಿಯಂತಹ ಸಮಸ್ಯೆಗಳು ಇವೆಲ್ಲ ಇದ್ದಲ್ಲಿ ಕೂಡಲೇ ಅವರು ದಂತ ವೈದ್ಯರನ್ನು ಅಥವಾ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಓಕೆ ಮೇಘ ಅವರೇ, ಈಗ ಬಾಯಿಯ ಸಮಸ್ಯೆ ಜೊತೆಗೆ ಹಲ್ಲಿನ ಸಮಸ್ಯೆ ಜೊತೆಯಾಗಿ ಈ ನಾಲಿಗೆಗೆ ಸಂಬಂಧಪಟ್ಟಂತಹ ರೋಗಗಳು ಕೂಡ ಡೆಫಿನೆಟ್ಲಿ ಆಗಿ ಇರುತ್ತೆ. ಸೊ ಆ ವಿಚಾರವಾಗಿ ಹೇಳೋದಾದ್ರೆ ಮೇಯ್ನ್ ಆಗಿ ಈಗ ನಾನು ಆಗ ಹೇಳಿದಾಗೆ ನಮ್ಮ ಬಾಯಿ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ದಂತ ಹಲ್ಲಲ್ಲಿ ಪಾಚೆ ಕೂತ್ಕೊಳ್ತದೆ. ಹಾಗೆ ಸೇಮ್ ಆಗಿ ನಮ್ಮ ನಾಲಿಗೆಯಲ್ಲಿ ಸಹ ಈ ಪಾಚೆ ಕೂತ್ಕೊಳ್ಳೋದು ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ಎಂತ ಮಾಡ್ಬೋದು ಅಂದರೆ ಟಂಗ್ ಕ್ಲೀನರ್ ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಿ ತೆಗಿಬೋದು. ಮತ್ತು ಈಗ ಏನಾದರೂ ಅನಿಮಿಯಾ ಅಥವಾ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇರೋರಲ್ಲೆಲ್ಲ ನಾಲಿಗೆಯಲ್ಲಿ ಒಂಥರ ಬಿರುದು ಬಂದಾಗ ಆಗ್ತದೆ. ಸೊ ಅದಕ್ಕೆಂತ ಮಾಡಬೇಕು ಅಂದರೆ ಪೋಷಕಾಂಶ ಇರುವ ಆಹಾರವನ್ನು ಜಾಸ್ತಿ ಪಡಿಬೇಕು. ಈಗ ಹೆಂಗಸರಾದರೆ ಸಹ, ಗರ್ಭಿಣಿ ಆದವರಲ್ಲಿ ಆದರೆ ಸಹ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ಲಿಕ್ಕಿರುವ ಚಾನ್ಸಸ್ ಉಂಟು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದಕ್ಕಿರುವ ಟ್ರೀಟ್ಮೆಂಟ್ ಸಹ ಪಡಿಬೇಕು, ಒಟ್ಟಿಗೆ ಹೆಲ್ತಿಯಾಗಿರುವ ಆಹಾರವನ್ನು ಪಡಿಬೇಕು.
ವಿಟಮಿನ್ ಸಿ ಜಾಸ್ತಿ ಇರುವ ಹಣ್ಣುಗಳು ಅಥವಾ ತರಕಾರಿಗಳನ್ನು ಜಾಸ್ತಿ ಸೇವೆ ಮಾಡಬೇಕು. ಪೂಜಾರಿ, ಈಗ ಹಲ್ಲಿನ ಮತ್ತು ಬಾಯಿಯ ಸಮಸ್ಯೆಗಳು ತುಂಬಾ ಇದೆ, ನಾವು ಈಗ ಲಿಸ್ಟ್ ಔಟ್ ಮಾಡಿರೋದು. ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಥವಾ ಅದನ್ನು ಯಾವ ಥರ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತೇಳಿ? ಬೇಸಿಕಲಿ ಏನು ಮಾಡಬೇಕಂದ್ರೆ ನಾವು ತಡೆಗಟ್ಟುವುದೇ ಅತ್ಯಂತ ಅಗತ್ಯ ಅಂತ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಸೊ ಒಂದು ಆರೋಗ್ಯವಂತ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ದಿವಸಕ್ಕೆ 2 ಬಾರಿ ಹಲ್ಲನ್ನು ಉಜ್ಜಬೇಕು, ಬೆಳಿಗ್ಗೆ ಮತ್ತು ರಾತ್ರಿ. ಯಾವಾಗಲೂ ಡೈಲಿ ಅದನ್ನು ಕಂಪಲ್ಸರಿ ರುಟೀನ್ ಆಗಿ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಮೃದುವಾದ ಕುಂಚವಿರುವ ಬ್ರಷ್ ಅನ್ನು ಉಪಯೋಗಿಸಬೇಕು ಮತ್ತು ಫ್ಲೂರೈಡ್ ಅಂಶವಿರುವ ಟೂತ್ಪೇಸ್ಟ್ ಅನ್ನು ಉಪಯೋಗಿಸಬೇಕು. ಫ್ಲೂರೈಡ್ ಅಂಶವಿರುವ ಟೂತ್ಪೇಸ್ಟ್ ಯಾಕಂದ್ರೆ ಫ್ಲೂರೈಡ್ ಅಂಶ ಸ್ವಲ್ಪ ಮಟ್ಟಿಗೆ ಈ ದಂತಕುಳಿಗಳನ್ನು ತಡೆಗಟ್ಟುವ ಸಾಧ್ಯತೆ ಇದೆ. ಆದ್ದರಿಂದ ಫ್ಲೂರೈಡ್ ಅಂಶವಿರುವ ಯಾವುದಾದರೂ ಟೂತ್ಪೇಸ್ಟ್ ಅನ್ನು ಉಪಯೋಗಿಸಬೇಕು ಮತ್ತು ದಿವಸಕ್ಕೆ 2 ಬಾರಿ ಮೇಲಿನ ಹಲ್ಲನ್ನು ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಬ್ರಷ್ ಮಾಡಿ ಉಪಯೋಗ ಮಾಡಬೇಕು. ಮತ್ತು 3 ತಿಂಗಳಿಗೊಮ್ಮೆ ಆ ಬ್ರಷ್ ಅನ್ನು ಚೇಂಜ್ ಮಾಡಬೇಕು. ಆಮೇಲೆ ಆರೋಗ್ಯವಂತ ಆಹಾರವನ್ನು ಯೂಸ್ ಮಾಡಬೇಕು. ಅಂದರೆ ಹಣ್ಣು ಹಂಪಲು ಜಾಸ್ತಿ ನಾವು ಯೂಸ್ ಮಾಡಬೇಕು ಮತ್ತು ಈ ಸಿಹಿಯಾದ ಜಿಗುಟಾದ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಮಾಡಿದರೂ ಅದನ್ನು ಊಟದ ಜೊತೆಗೆ ತಿನ್ನಬೇಕು. ಪ್ರತಿ ಬಾರಿ ಊಟ ಮಾಡಿದ ಮೇಲೆ ಚೆನ್ನಾಗಿ ಬಾಯನ್ನು ಮುಕ್ಕಳಿಸಬೇಕು, ಸರಿಯಾಗಿ ಮುಕ್ಕಳಿಸಬೇಕು. ಯಾಕಂದರೆ ಇಲ್ಲದಿರೋ ಗೀರುಗಳಲ್ಲಿ, ಚಡಿಗಳಲ್ಲಿ ಹೋಗಿ ಆಹಾರ ಕುಳಿತುಕೊಳ್ತವೆ. ಮತ್ತು ಒಂದು ವೇಳೆ ಅನುವಂಶೀಯವಾಗಿ ಈ ದಂತಕುಳಿಗಳಾಗುವ ಸಂಭಾವನೆಗಳು ಹೆಚ್ಚಿರುವ ಜನರಲ್ಲಿ ಹೋಗಿ ಪ್ರಿವೆಂಟಿವ್ ಟ್ರೀಟ್ಮೆಂಟ್, ದಂತ ವೈದ್ಯರಲ್ಲಿ ಹೋಗಿ ಪ್ರಿವೆಂಟಿವ್ ಅಂದರೆ ಫ್ಲೂರೈಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಅಥವಾ ಈ ಪಿಟ್ ಆ್ಯಂಡ್ ಫಿಶರ್ ಸೀಲೆಂಟ್ ಅಂತ ಹೇಳ್ತೇವೆ. ಇದು 2 ಪ್ರಿವೆಂಟಿವ್ ಟ್ರೀಟ್ಮೆಂಟ್, ಅಂದರೆ ದಂತಕುಳಿಗಳಾಗುವ ಸಂಭಾವನೆಗಳನ್ನು ಕಡಿಮೆ ಮಾಡುವಂತಹ ಟ್ರೀಟ್ಮೆಂಟ್ಗಳೇನಿವೆಯೋ ಅವನ್ನು ಕೂಡ ಪಡೆದುಕೊಳ್ಳಬಹುದು. ಮತ್ತು ನಿಯಮಿತವಾಗಿ 6 ತಿಂಗಳಿಗೊಮ್ಮೆ ದಂತ ವೈದ್ಯರಲ್ಲಿ ಹೋಗಿ ಅದಕ್ಕೆ ಹಲ್ಲನ್ನು ತಪಾಸಣೆಗೊಳಿಸಿ ಬೇಕಾದರೆ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುವುದು ಉತ್ತಮ. ಮತ್ತು ಯಾವುದು ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗದೇ ಇರುವುದು ಅತ್ಯಂತ ಅಗತ್ಯ. ಮೇಘವ್ರು, ಈಗಾಗಲೇ ಹಲವರಿಗೊಂದು ಅಭಿಪ್ರಾಯ ಇದೆ, ಏನಾದರೂ ಒಂದು ಹಲ್ಲು ನೋವು ಅಂತ ಬಂದಾಗ ಈ ಸಾಲ್ಟ್ ಅಥವಾ ಉಪ್ಪನ್ನು ಇಡುವಂಥದ್ದು ಅಥವಾ ಇನ್ನಿತರ ಕೆಲವೊಂದು ಲವಂಗನೋ ಇನ್ನಿತರ ಕೆಲವೊಂದು ಐಟಮ್ಗಳಿದೆ. ಅಂದರೆ ಈ ಹಿಂದಿನವರೇ ಏನೋ ಹೇಳ್ಕೊಟ್ಟಿದ್ದಾರೆ, ಅದನ್ನೇ ನಾವು ಅನುಸರಿಸ್ತಾ ಹೋದರೆ ಆ ನೋವಿನಿಂದ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದು ಸರಿ ಅಂತ ಅನಿಸ್ತಾ ಇದೆ? ಅದು ಕರೆಕ್ಟ್ ಆದ ವೇನಾ ಅಥವಾ ತಪ್ಪ ಅಂತ ಹೇಳಿ? ಅದು ಟು ಸಮ್ ಎಕ್ಸ್ಟೆಂಟ್ ಸರಿ. ಅಂದರೆ ಈಗ ಹಲ್ಲು ನೋವು ಬಂತು ಅಂದರೆ ಅದು ನಮ್ಮ ಒಂದು ಎಂತ ಹೇಳೋದು, ನಾವು ಅದನ್ನು ಚೆನ್ನಾಗಿ ಕಾಪಾಡೋದಕ್ಕೆ ಹಾಗೆ ಆಯಿತು. ಈಗ ಹೆಚ್ಚಿನವರಿಗೆ ನೋವು ಬರೋದು ರಾತ್ರಿ ಟೈಮಲ್ಲಿ, ಮಲಗುವ ಟೈಮಿಗೆ ಅವರಿಗೆ ಸಹಿಸ್ಲಿಕ್ಕಾಗದಷ್ಟು ನೋವಾಗ್ತದೆ. ಸೊ ಆ ಟೈಮಿಗೆ ಅವರಿಗೆ ಈಗ ಡೆಂಟಿಸ್ಟ್ ಹತ್ರ ಹೋಗಿ ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಪಡೀಲಿಕ್ಕೆ ಆಗೋದಿಲ್ಲ. ಸೊ ಈಗ ಉಪ್ಪಾಗಲಿ ಅಥವಾ ಲವಂಗ, ಬೆಳ್ಳುಳ್ಳಿ ಹಾಗೆ ಎಂಥದೇ ಇದ್ರೆ ಅದರಲ್ಲಿ ಸ್ವಲ್ಪ ಆಂಟಿಬ್ಯಾಕ್ಟೀರಿಯಲ್ ಎಫೆಕ್ಟ್ ಇದೆ. ಅಂದರೆ ಅದರಿಂದ ಸ್ವಲ್ಪ ನೋವಿಗೆ ಕಮ್ಮಿ ಆಗ್ತದೆ. ಅದು ಮಾಡೋದು ಏನು ತಪ್ಪಲ್ಲ ಅಲ್ಲ, ತಪ್ಪಲ್ಲ. ಅಂದ್ರೆ ಒಂದು ಎಕ್ಸ್ಟೆಂಟ್ ತನಕ. ಈಗ ಅವರಿಗೆ ಬೇರೆ ಆಪ್ಷನ್ ಇಲ್ಲದಾಗ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಅದನ್ನ ಯೂಸ್ ಮಾಡಬಹುದು. ಆದ್ರೆ ಅದಕ್ಕಿರುವ ಡೆಫಿನೆಟ್ ಆಗಿರುವ ಟ್ರೀಟ್ಮೆಂಟ್ ಅಲ್ಲ. ಈಗ ನೋವಾಯ್ತು, ಅದಕ್ಕೊಂದೇನೋ ಪರಿಹಾರ ಬೇಕು, ಟೆಂಪರರಿ ಆಗಿ ಅದಕ್ಕೊಂದು ರಿಲೀಫ್ ಬೇಕು, ಅದಕ್ಕೆ ಮಾಡಬಹುದು. ಅದಾದ ಮೇಲೆ ಅದಕ್ಕೆ ಶಾಶ್ವತ ಆಗಿರುವ ಟ್ರೀಟ್ಮೆಂಟ್ ಅಂದ್ರೆ ಡೆಂಟಿಸ್ಟ್ ಹತ್ರ ಹೋಗಿ ಅದಕ್ಕೆ ಯಾವ ರೀತಿಯಲ್ಲಿರುವ ಟ್ರೀಟ್ಮೆಂಟ್ ಬೇಕು ಅದನ್ನ ಮಾಡಿಸ್ಬೇಕಾಗ್ತದೆ. ಮೇಘವ್ರು, ಈಗ ತಾವು ಹಲ್ಲು ನೋವಾದಂಥ ಸಂದರ್ಭದಲ್ಲಿ ಉಪ್ಪು ಅಥವಾ ಬೇರೆ ಲವಂಗ ಇನ್ನಿತರ ವಸ್ತುಗಳನ್ನು ಬಳಸುವಂಥದ್ದು ಸರಿ ಅಂತ ಹೇಳಿದ್ರಿ. ಆ್ಯಂಡ್ ಇದ್ರ ಜೊತೆಗೆ ನಾವು ಬ್ರಷ್ ಮಾಡುವಂಥದ್ದು ಕೂಡ ದಿವಸಕ್ಕೆ 2 ಬಾರಿ ಬ್ರಷ್ ಮಾಡಬೇಕು. ಆ್ಯಂಡ್ ಆ ಮಾಡುವಂಥ ವೇಳೆಯಲ್ಲಿ ಯಾವ ಥರ ಬ್ರಷ್ ಮಾಡುವಂಥದ್ದು ಅಥವಾ ಅದಕ್ಕೇನಾದರೂ ಸರಿಯಾದ ರೀತಿಯಾದಂಥ ಕ್ರಮ ಅನುಸರಣೆ ಮಾಡುವಂಥದ್ದು ಏನಾದರೂ ಇದೆಯಾ ಅಂತ ಹೇಳಿ? ಬ್ರಷ್ ಮಾಡುವಾಗ ದಿವಸಕ್ಕೆ 2 ಸಲ ಮಾಡಬೇಕಂತ ಹೇಳಿದ್ದೇವೆ, ಬೆಳಗ್ಗೆ ಮತ್ತು ರಾತ್ರಿ. ಸೊ ಇದು ಮಾಡುವುದು ಹೇಗೆ ಅಂದರೆ, ಈಗ ಹೆಚ್ಚಿನವರು ಸಹ ಮಾಡುವ ರೀತಿ ಸರಿ ಇರುವುದಿಲ್ಲ. ಸೊ ಈ ಕಾರಣದಿಂದ ನಿಜ್ಜೆಯಲ್ಲಿ ಪ್ರಾಬ್ಲಮ್ ಬರ್ತದೆ, ನಿಜ್ಜೆ ಜಾರುವ ಪ್ರಾಬ್ಲಮ್ ಎಲ್ಲ ಇರ್ತದೆ. ಸೊ ಈ ಕಾರಣಕ್ಕೆ ನಾವು ಸಾಫ್ಟ್ ಬ್ರಿಸಲ್ಡ್ ಬ್ರಷ್ ಅಥವಾ ಮೃದು ಕುಂಚಿನ ಬ್ರಷ್ ಯೂಸ್ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. ಸೊ ಯಾವತ್ತು ಬ್ರಷಿಂಗ್ ಟೆಕ್ನಿಕ್ ಅಥವಾ ನಾವು ಬ್ರಷ್ ಮಾಡುವುದು ಹೇಗಿರಬೇಕು ಅಂದರೆ, ಬ್ರಷನ್ನು ಹಲ್ಲಿಗೆ ಸಮಾನವಾಗಿ ಇಡಬೇಕು. ಅದು ಒಳಗಡೆಯಿಂದ ಈಗ 45 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೇವೆ, ಒಂದು ಅಂದಾಜಲ್ಲಿ ಆ ಒಂದು ಆ್ಯಂಗಲಿಗೆ ಇಟ್ಟು ಮೇಲ್ಗಡೆ ಹಲ್ಲಾದರೆ ಮೇಲೆಯಿಂದ ಕೆಳಗಡೆಗೆ, ಕೆಳಗಡೆ ಹಲ್ಲಾದರೆ ಕೆಳಗೆಯಿಂದ ಮೇಲ್ಗಡೆಗೆ ಕ್ಲೀನ್ ಮಾಡ್ತಾ ಹೋಗಬೇಕು. ಇದೊಂದು 2 ರಿಂದ 3 ನಿಮಿಷ ತನಕ ಆಗ್ತದೆ ಬ್ರಷಿಂಗ್ ಇದು. ಮತ್ತು ನಾವು ಜಗಿಯುವ ಪೋರ್ಷನ್ ಇದೆ, ನಮ್ಮ ದವಡೆ ಹಲ್ಲಿದ್ದು ಜಗಿಯುವ ಪೋರ್ಷನಲ್ಲಿ ಎಂತ ಮಾಡಬೇಕಂದ್ರೆ ಹಿಂದೆಯಿಂದ ಮುಂದಗಡೆಗೆ ಕ್ಲೀನ್ ಮಾಡ್ತಾ ಬರಬೇಕು. ಸೊ ಹೀಗೆ 2 ರಿಂದ 3 ನಿಮಿಷ ತನಕ ಕ್ಲೀನ್ ಮಾಡುವುದು ದೊಡ್ಡವರಲ್ಲಿ.
ಚಿಕ್ಕ ಮಕ್ಕಳೆಲ್ಲ ಇದ್ರೆ ಅವರಿಗೆ ಟೆಕ್ನಿಕ್ ಅಷ್ಟು ಬೇಗಕ್ಕೆ ಇದಾಗಬೇಕಂತ ಇಲ್ಲ. ಈಗ ಮಾಡಿಸ್ಲಿಕ್ಕೆ ಹೋದ್ರೆ ಸಹ ಅವರಿಗೆ ಅಷ್ಟೊಂದು ಅವರು ಇದಾಗಿ ಪೇಷಂಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಸೊ ಆ ಟೈಮಲ್ಲಿ ಎಂತ ಅಂದರೆ ಮಕ್ಕಳಿಗೆ ಕಲಿಸುವಾಗ ಬ್ರಷನ್ನು ಅದು ಒಂದು ವೃತ್ತಾಕೃತಿಯಲ್ಲಿ ಕ್ಲೀನ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡಬೇಕು ಅವರನ್ನು. ಮತ್ತು ಬ್ರಷಿಂಗಿನ ಜೊತೆನೆ ಹಲವಾರು ಜನರಿಗೆ ಪ್ರಾಬ್ಲಮ್ ಬೇರೆ ಏನು ಕಾಣ್ತದೆ ಅಂದರೆ, ಈಗ ರೂಟ್ ಕೆನಾಲ್ ಆದ ಮೇಲೆ ಕ್ಯಾಪು ಕೂತ್ಕೊಳ್ಳಿಸ್ತಾರೆ, ಇಲ್ಲಾಂದರೆ ಬೇರೆ ಹಲ್ಲು ಹೋದಲ್ಲಿ ಹಲ್ಲು ಇಡಿಸ್ತಾರೆ. ಎಷ್ಟಾದರೆ ಸಹ ನಮ್ಮ ಆರ್ಟಿಫಿಷಿಯಲ್ ಹಲ್ಲು ಇಟ್ಟ ಮೇಲೆ ಅದು ನಮ್ಮ ನ್ಯಾಚುರಲ್ ಹಲ್ಲು ಥರ ಆಗೋದಿಲ್ಲ. ಸೊ ನಾವು ತಿನ್ನೋ ಆಹಾರ ಪದಾರ್ಥ ಅಲ್ಲ ಈ ಹಲ್ಲಿದು ನಡುವೆ ಹೋಗಿ ಸೇರ್ಕೊಳ್ತದೆ. ಸೊ ಅಲ್ಲಿ ನಮಗೆ ಬ್ರಷಲ್ಲಿ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಬ್ರಷ್ ಇದು ಅದರ ಕುಂಚು ಸ್ವಲ್ಪ ದೊಡ್ಡದಿರ್ತದೆ, ಅದು ಈ ಹಲ್ಲಿದು ಎರಡು ಹಲ್ಲಿದು ನಡುವೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಡೆಂಟಲ್ ಫ್ಲಾಸ್ ಅಂತ ಒಂದು ಸಜೆಸ್ಟ್ ಮಾಡ್ತೇವೆ. ಅಂದರೆ ಒಂದು ಚಿಕ್ಕ ನೂಲು ಥರ ಬರ್ತದೆ, ಅದು ನಮ್ಮ ಎರಡು ಕೈಯ ಮಿಡಲ್ ಫಿಂಗರಿಗೆ ಅದನ್ನು ಒಂದು 18 ಇಂಚು ಇದರಲ್ಲಿ ಕಟ್ ಮಾಡಿ ಸುಂದಬೇಕು. ಹಾಗೆ ಸುಂದ ಆದ ಮೇಲೆ ಒಂದು 3 ಇಂಚು ಗ್ಯಾಪು ಎರಡು ಬೆರಳ ಮಧ್ಯೆ ಇಡಬೇಕು. ಹಾಗೆ ಮತ್ತೆ ಹಲ್ಲಿನ ಮಧ್ಯ, ಈಗ ಕ್ಯಾಪ್ ಹಾಕಿದ ಹಲ್ಲು ಇರ್ತದೆ ಅಥವಾ ಹಲ್ಲಿನ ಸಂದಲ್ಲಿ ಹೋಗಿ ಕೂತ್ಕೊಳ್ಳುವ ಫುಡ್ ಐಟಮ್ಸನ್ನು ಹಾಗೆ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ನಾವು ಅದು ಹಾಕುವಾಗ ಅದನ್ನು ಹಲ್ಲಿನ ನಡುವೆ ಸಿಕ್ಕಿಸುವಾಗ ಜಾಗ್ರತೆ ಮಾಡಬೇಕು. ಈಗ ಫಸ್ಟಿಗೆಲ್ಲ ನಮಗೆ ಅಷ್ಟು ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಸೊ ನಾವು ಅದು ಗಾಬರಿ ಮಾಡಿದರೆ ಅದು ನಿಜ್ಜೆಗೆ ಹೋಗಿ ತಾಗುವ ಚಾನ್ಸಸ್ ಉಂಟು. ಸೊ ತುಂಬ ಸಾವಧಾನದಲ್ಲಿ ಅದನ್ನು ಎರಡು ಹಲ್ಲಿನ ನಡುವೆ ಇಟ್ಟು ಕೆಳಗಡೆಯಿಂದ ಮೇಲ್ಗಡೆಗೆ ಈ ಕೂತ ಫುಡ್ಡನ್ನು ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಬೇರೊಂದು ರೀತಿಯಲ್ಲಿ ಹೇಗೆ ನಮಗೆ ನಮ್ಮ ಬಾಯಿ ಆರೋಗ್ಯ ಮೇಂಟೈನ್ ಮಾಡ್ಬೋದು ಅಂದರೆ, ಈಗ ಬಾಯಿ ವಾಸನೆ ಇರುವವರು, ಇಲ್ಲಾಂದರೆ ನಾನು ಆಗ ಹೇಳಿದಾಗೆ ಗರ್ಭಿಣಿಯಾದ ಹೆಂಗಸರಲ್ಲಿ ಎಲ್ಲ ವಸಡಿನ ಪ್ರಾಬ್ಲಮ್ ಜಾಸ್ತಿ ಕಾಣ್ತಾ ಬರ್ತದೆ. ಸೊ ಇವರಿಗೆ ಎಂತ ಮಾಡ್ಬೋದು ಅಂದರೆ, ಡೆಂಟಿಸ್ಟನ್ನು ಮೀಟಾಗಿ ಅವರಿಗೆ ಈ ಕ್ರಿಮಿನಾಶಕ ಬಾಯಿ ತೊಳೆಯುವ ಮದ್ದು ಸಿಗ್ತದೆ, ಮೌತ್ ವಾಶ್ ಅಂತ ಹೇಳ್ತೇವೆ, ಅದನ್ನು ಸಹ ಯೂಸ್ ಮಾಡಿದರೆ ನಮ್ಮ ಬಾಯಿ ಆರೋಗ್ಯ ಒಂದು ಇದಕ್ಕೆ ಸನಕ ನಮಗೇನೆ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಓಕೆ ಪೂಜಾರಿ, ಅವ್ರಿಗೆ ಕ್ರಿಮಿನಾಶಕ ಅಂತ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಇನ್ನು ಕೆಲವರು ಈ ಹಲ್ಲು ಬಿಳಿಯಾಗೋದಕ್ಕೆ ಕೆಲವೊಂದು ಕೆಮಿಕಲ್ಗಳನ್ನು ಬಳಸ್ತಾರೆ, ಐ ಮೀನ್ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಿ. ಸೊ ಇದು ಹಲ್ಲಿನ ಆರೋಗ್ಯಕ್ಕೆ ಉತ್ತಮನಾ ಅಥವಾ ಏನಾದರೂ ದುಷ್ಪರಿಣಾಮಗಳಿದೆಯಾ ಅಂತ ಹೇಳಿದ್ರಿಂದ? ಬೇಸಿಕಲಿ ಆ ಟೂತ್ ವೈಟ್ನಿಂಗ್ ಪೇಸ್ಟ್ ಮತ್ತು ಬ್ಲೀಚಿಂಗ್ ಏಜೆಂಟ್ಸ್ ಅನ್ನೆಲ್ಲ ಬಳಸ್ತಾರೆ. ಬಟ್ ಐ ವುಡ್ ರೆಕಮೆಂಡ್ ಏನಂದರೆ, ದಂತವೈದ್ಯರಲ್ಲಿ ಹೋಗಿ ವಿಚಾರಿಸಿ ಅದನ್ನು ಯೂಸ್ ಮಾಡೋದು ಅಗತ್ಯ. ಯಾಕಂದರೆ ಈ ಬ್ಲೀಚಿಂಗ್ ಏಜೆಂಟ್ಗಳಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಗಳು ಕೆಲವರಲ್ಲಿ ಡೆಂಟಿನ್ ಸೆನ್ಸಿಟಿವಿಟಿ ಅಂತ ಸೂಕ್ಷ್ಮ ಸಂವೇದನೆಯನ್ನು ಶುರು ಮಾಡ್ತದೆ. ಸೊ ಒಂದು ವೇಳೆ ಸೂಕ್ಷ್ಮ ಸಂವೇದನೆ ಇಲ್ಲದಿದ್ದರೂ ಕೆಲವರಿಗೆ ಆ ಪ್ರಾಬ್ಲಮ್ ಶುರು ಆಗ್ಬೋದು. ಸೊ ಐಡಿಯಲಿ ಏನಂದರೆ, ಒಮ್ಮೆ ಡೆಂಟಿಸ್ಟನ್ನು ಭೇಟಿಯಾಗಿ ಅವರ ಕನ್ಸಲ್ಟೇಷನ್ ತೆಕ್ಕೊಂಡು ಆಮೇಲೆ ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ ಅನ್ನು ಯೂಸ್ ಮಾಡಿ. ಬಟ್ ಅಂತ ಪ್ರಾಡಕ್ಟ್ಗಳಿವೆ, ಹಲ್ಲನ್ನು ಬಿಳಿ ಮಾಡುವಂತಹ ಪ್ರಾಡಕ್ಟ್ಗಳಿವೆ. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ಇನ್ ಕನ್ಸಲ್ಟೇಷನ್ ವಿತ್ ದ ಡೆಂಟಿಸ್ಟ್. ಅಂದರೆ ಅವರಿಗೆ ಅದು ಸೂಟ್ ಆಗ್ತದ, ಸೊ ಅವ್ರ ಮನೆಯಲ್ಲೇ ಮಾಡುವಂಥದ್ದಾದರೆ ಯಾವ ಥರದಕ್ಕೆ ಯೂಸ್ ಮಾಡಬೇಕು, ಸೊ ಅದು ದಂತವೈದ್ಯರಲ್ಲಿ ಕನ್ಸಲ್ಟ್ ಮಾಡಿ ಯೂಸ್ ಮಾಡೋದು ಉತ್ತಮ. ಓಕೆ, ಸೊ ಕೊನೆಯದಾಗಿ ಹೇಳೋದಾದ್ರೆ, ಈ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟಿಂದ ಸಾರ್ವಜನಿಕರಿಗೋಸ್ಕರ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ಈಗ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ? ನಾವೀಗ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ, AJ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್, ನಮ್ಮದು ಡಿಪಾರ್ಟ್ಮೆಂಟ್ AJ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ನಮ್ಮದು ಕುಂಟಿಕಾನದಲ್ಲಿ ಇದೆ. ಸೊ ಆ ಡಿಪಾರ್ಟ್ಮೆಂಟಲ್ಲಿಯೇ ನಾವು ಈ ಗುಣಪಡಿಸುವಂತಹ ಚಿಕಿತ್ಸೆಯನ್ನು ಮತ್ತು ತಡೆಗಟ್ಟುವಂತಹ ದಂತ ಚಿಕಿತ್ಸೆಯನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೇವೆ. ಅಷ್ಟು ಮಾತ್ರವಲ್ಲದೆ ಈ ಸಾರ್ವಜನಿಕರ ದಂತ ಆರೋಗ್ಯಕ್ಕೆ ಕೇಟರ್ ಮಾಡಲಿಕ್ಕಂತವೇ ಹೇಳಿ ನಮ್ಮಲ್ಲಿ 3 ದಂತ ಆರೋಗ್ಯ ಕೇಂದ್ರಗಳಿವೆ ಹಾಗೂ 2 ದಂತ ಘಟಕಗಳಿವೆ. ಮತ್ತು ಎಲ್ಲಿ ಜನರಿಗೆ ದಂತ ಚಿಕಿತ್ಸಾ ಸೌಲಭ್ಯಗಳು ಸಿಗುವುದಿಲ್ಲ ಅಲ್ಲಿ ನಮ್ಮ ಮೊಬೈಲ್ ಡೆಂಟಲ್ ವ್ಯಾನ್ ಕೂಡ ಹೋಗ್ತದೆ. ಸೊ ವರ್ಷಕ್ಕೆ ಸುಮಾರು 90ಕ್ಕಿಂತಲೂ ಹೆಚ್ಚು ದಂತ ತಪಾಸಣಾ ಶಿಬಿರ ಹಾಗೂ ದಂತ ಚಿಕಿತ್ಸಾ ಶಿಬಿರಗಳನ್ನು ನಾವು ಹಮ್ಮಿಕೊಳ್ತೇವೆ. ಮತ್ತು ಸುಮಾರು 40 ಶಾಲಾ ದಂತ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ತೇವೆ, ಅಂದರೆ ಮಕ್ಕಳ ದಂತ ಆರೋಗ್ಯಕ್ಕಾಗಿ. ಮತ್ತು ಪ್ರತಿ ವರ್ಷ ಸುಮಾರು 10,000ಕ್ಕೂ ಹೆಚ್ಚು ಸಾರ್ವಜನಿಕರ ದಂತ ಆರೋಗ್ಯಕ್ಕಾಗಿ ನಾವು ಸ್ಪಂದಿಸುತ್ತೇವೆ. ಇಷ್ಟು ಮಾತ್ರವಲ್ಲದೆ ನಾವು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಅವರ ಜೊತೆ ಅವರ ಸಹಕಾರದೊಂದಿಗೆ ನಾವು ಈ ರೂರಲ್ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಬಾಯಿಯ ಕ್ಯಾನ್ಸರ್ನ ಸ್ಕ್ರೀನಿಂಗ್ ಅಂದರೆ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೂ
ಹದಿಹರೆಯದ ಮಕ್ಕಳಿಗೆ ತಂಬಾಕು ನಿಯಂತ್ರಣ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿದ್ದೇವೆ. ಇಷ್ಟು ಮಾತ್ರವಲ್ಲದೆ ವೇರಿಯಸ್ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ನಮ್ಮದು ಗೌರ್ಮೆಂಟ್ ಮತ್ತು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ಅಂದರೆ ನಮ್ದೀಗ DDPI ಇರಲಿ, DDPU ಇರಲಿ, ಬ್ಲಾಕ್ ಎಜುಕೇಷನ್ ಆಫೀಸರ್ಸ್, ಮತ್ತು ನಮ್ಮದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್, ಮತ್ತು ನಮ್ಮದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಚೈಲ್ಡ್ ಆ್ಯಂಡ್ ವಿಮೆನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಟೊಬ್ಯಾಕೊ ಕಂಟ್ರೋಲ್ ಸೆಲ್, ಇವರ ಜೊತೆಗೂಡಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಹಾಸ್ಟೆಲಲ್ಲಿರುವ ಮಕ್ಕಳಿಗೆ ಮತ್ತು ನಮ್ಮದು ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಕರ್ತೆಯರಿಗೆ, ಶಿಕ್ಷಕರಿಗೆ, ಹೀಗೆ ಅನೇಕ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಮತ್ತು ತಂಬಾಕು ನಿಯಂತ್ರಣ ಶಿಬಿರ ಹಾಗೂ ಅನೇಕ ಅರಿವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಮೇಘ ಅವರೇ, ಕೊನೆಯದಾಗಿ ಹೇಳೋದಾದ್ರೆ, ಈಗ ಹಲವರಿಗೆ ಮಕ್ಕಳಿಂದ ಹಿಡಿದು ಏಜ್ಡ್ ಪರ್ಸನ್ ತನಕ ಇರುವಂಥ ಹೆದರಿಕೆ ಅಂತ ಹೇಳಿದ್ರೆ ಡೆಂಟಿಸ್ಟ್ ಪಕ್ಕ ಹೋಗುವಂಥದ್ದು. ಅವರಿಗೆ ಸಮಸ್ಯೆ ಇದೆ, ಹಲವಾರು ಸಮಸ್ಯೆಗಳಿದೆ ಹಲ್ಲಿನ ಕುರಿತಾಗಿ, ಬಟ್ ಡೆಂಟಿಸ್ಟ್ ಪಕ್ಕ ಹೋಗೋದಕ್ಕೆ ಹೆದರ್ತಾರೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಇದರಲ್ಲಿ ಹೆದರುವಾಗೆ ಅಂತ ಒಂದು ಇದಿಲ್ಲ. ಅಂದರೆ ನಮ್ಮ ಬಾಯಿ ಅಂದರೆ ನಮ್ಮ ದೇಹದ ಆರೋಗ್ಯದ ಜೊತೆನೇ ಮೇಂಟೈನ್ ಮಾಡ್ತಾ ಹೋಗಬೇಕಾಗ್ತದೆ. ಈಗ ಮೇಡಮ್ ಅವರು ಹೇಳಿದಾಗೆ ಚಿಕ್ಕ ಮಕ್ಕಳಿಂದನೇ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಅವರಿಗೆ ಅದು ಹೇಗೆ ಮೇಂಟೈನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಆದರೆ ಅದು ಮತ್ತೆ ಮುಂದಕ್ಕೆ ತುಂಬ ಕಷ್ಟವಾಗ್ತದೆ. ಸೊ ಈಗ ನೋವು ಬರೋಕ್ಕಿಂತ ಮುಂಚೆನೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳೋದು, ಅದೊಂದು ಅವೇರ್ನೆಸ್ ಅವರಲ್ಲಿ ಇರಬೇಕು. ಅಂದರೆ ಹಲ್ಲಂದರೆ ಈಗ ಎಲ್ರಿಗೂ ಸಹ ಇರ್ತದೆ, ಒಂದು ಹಲ್ಲು ನೋವಾಯಿತು, ಒಂದು ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ, ಇನ್ನೊಂದು 31 ಇದೆ ನನಗೆ, ಮೆಡಿಕಲ್ಗಳಲ್ಲಿ ಏನೋ ಒಂದು ಇದು ಮಾಡಿ ಹೋಗ್ಬಹುದು. ಸೊ ಎಂತ ಹೇಳ್ತಾರೆ, ಆ ಒಂದು ಇದನ್ನ ಬಿಡಬೇಕು. ಸೊ ಒಂದು ಹಲ್ಲಾಗಲಿ ಅದು ಎಷ್ಟೇ ಇದಾಗಲಿ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಇದು ನಮ್ಮ ದೇಹದ ಆರೋಗ್ಯಕ್ಕೆ ಸಹ ಅದು ತುಂಬ ಇದಾಗ್ತದೆ. ಸೊ ಅದು ಒಂದು ಅವೇರ್ನೆಸ್ ಫಸ್ಟಿಗೇನೆ ಇದ್ದರೆ, ಈಗ ಹಲ್ಲಿನ ಆರೋಗ್ಯ ಹೇಗೆ ಮೇಂಟೈನ್ ಮಾಡಬೇಕಂತಲೇ ಇದ್ದರೆ ಅದಕ್ಕೆ ಮತ್ತೆ ಟ್ರೀಟ್ಮೆಂಟಿದ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಅವೇರ್ನೆಸ್ ಇಲ್ಲದಾಗ ಎಂತ ಆಗ್ತದೆ, ಹಲವಾರು ರೀತಿಯ ಪ್ರಾಬ್ಲಮ್ ಬರ್ತದೆ, ಹುಳುಕಾಗಲಿ, ವಸಡಿನ ಪ್ರಾಬ್ಲಮ್ ಆಗಲಿ, ಅದೆಲ್ಲ ಹಾಗೆ ಇದಾಗೋದು. ಸೊ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆನೆ ಅದನ್ನು ಹೇಗೆ ತಡೆ ಕಟ್ಬೋದು ಅಂತ ಇರುವ ಅವೇರ್ನೆಸ್ ಇದ್ದರೆ ಆ ಒಂದು ಹೆದರಿಕೆಯನ್ನು ಸಹ ನಮಗೆ ಕಮ್ಮಿ ಮಾಡ್ಬೋದು. ಓಕೆ ಡಾಕ್ಟರ್ ಪೂಜಾರಿ, ಕೊನೆಯದಾಗಿ ಹೇಳೋದಾದ್ರೆ ವೀಕ್ಷಕರಿಗೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ? ಈ ಕಾರ್ಯಕ್ರಮದ ಮೂಲಕ ಅಟ್ಲೀಸ್ಟ್ ನಮ್ಮ ದಂತ ಆರೋಗ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡುವುದು ಹೆಚ್ಚಾಗಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ಈ ದಂತ ರೋಗಗಳು ಬರುವುದಕ್ಕಿಂತ ಮುಂಚಿತವಾಗಿ ಅದನ್ನು ತಡೆಗಟ್ಟಲು ನಾವು ಪ್ರಯತ್ನಿಸಬೇಕು ಎನ್ನುವುದು ನನ್ನ ಹಾರೈಕೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇವತ್ತಿನ ದಂತವೈದ್ಯ ದಿನಾಚರಣೆಯ ಜೊತೆಯಾಗಿ ಜನರಿಗೂ ಕೂಡ ಮಾಹಿತಿ ಸಿಗುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.